ಬಳಸ್ಬೋದು. ಇದು ಆ್ಯಕ್ಚುಲಿ ಗ್ರಾಫ್ಟಿಂಗ್ ಕ್ಲಿಪ್ ಅಲ್ಲ, ಬಟ್ ನಾನು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ನೋಡ್ಕೊಂಡಿದ್ದೆ ನಮ್ಮ ಜಡೆಗೆ ಹಾಕುವಂಥದ್ದು. ಗ್ರಾಫ್ಟಿಂಗ್ ಕ್ಲಿಪ್ ಕೂಡ ನೀವು ಆರ್ಡರ್ ಮಾಡಿದರೆ ಅಮೆಝಾನ್ಗಳೆಲ್ಲ ಸಿಗುತ್ತಂತೆ, ಬಟ್ ತುಂಬ ಕಾಸ್ಟ್ಲಿ ಇದೆ ಈಗ. ಒಂದೊಂದಕ್ಕೆ ಎಷ್ಟು 8-10 ರೂಪಾಯಿ ಹೀಗೆ. ರಿಯೂಸೇಬಲ್ ಅಂತ ಹೇಳ್ತಾರೆ, ಅಥವಾ ಅದು ತಾನೇ ಒಡೆದು ಹೋಗುತ್ತೆ ಬಿಸಿಲಿಗೆ ಇಟ್ಟ ಮೇಲೆ ಆಮೇಲೆ ಅಂತ ಹೇಳ್ತಾರೆ. ಸೊ ಅದನ್ನು ಯಾಕೆ ಮತ್ತೆ ತರೋದು ನಾವು? ಅದಕ್ಕೆ ಇರೋದನ್ನೇ ಬಳಸೋಣ. ಚಿಕ್ಕದಾದರೆ ಮಾತ್ರ ಈ ಥರದ್ದು ಬೇಕು. ಅದೇ ನೀವು ಸ್ವಲ್ಪ ದೊಡ್ಡ ಗಿಡ ಇಷ್ಟು ದಪ್ಪದಕ್ಕಾದರೆ ಪ್ಲಾಸ್ಟಿಕ್ ಹಾಕ್ಬೋದು. ಇದು ನೋಡಿ ಕೈಯಲ್ಲಿ ಹಿಡಿಲಿಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ಈ ಥರ ಕ್ಲಿಪ್. ಇಲ್ಲಿ ಮಧ್ಯ ಹೋಲ್ ಇದೆ ನೋಡ್ಕೊಳ್ಳಿ. ಈ ಮಧ್ಯ ಹೋಲಲ್ಲಿ ನಾವು ಈ ಗ್ರಾಫ್ಟ್ ಮಾಡಿದ ಭಾಗ ನಾನು ಹೇಳ್ದಲ್ಲ, ಅದಕ್ಕೆ ಏನು ಡಿಸ್ಟರ್ಬೆನ್ಸ್ ಆಗೋದು ಸೆಟ್ ಆಗೋ ತನಕ ಅದು ಒಂದು ಒಳಗಡೆ ಒಂದು ಪ್ರೊಸೆಸ್ ನಡೀತಾ ಇದೆ. ಆ ಪ್ರೊಸೆಸ್ ಆಗಿ ಒಂದಕ್ಕೊಂದು ಕೂಡೋ ತನಕ ನೀವು ಅದನ್ನು ಸ್ಟೇಬಲ್ ಆಗಿ ಇಡಲಿಕ್ಕೆ ಪಕ್ಕದಲ್ಲಿ ಒಂದು ದಾರವನ್ನು ಹೇಗೆ ಚುಚ್ಚಿ ಅದಕ್ಕೆ ಈ ಥರ ಬಾಟ್ಲನ್ನು, ಕೆಲವು ಸಲ ಬಾಟ್ಲು ಹೋಗ್ಲಿಕ್ಕಿಲ್ಲ ಅಂಥ ಟೈಮಲ್ಲಿ ನಾವು ಕಟ್ಟಿದ್ದು ಅದು ಬೆಸ್ಟು. ಏನೂ ಇಲ್ಲಾಂದರೆ ನಾನು ಹೇಳೋದಂದ್ರೆ ನಿಮ್ಮ ಮನೇಲಿರೋ ವಸ್ತುವನ್ನೇ ಬಳಸಿ ಆದಷ್ಟು ನೀವು ಮಾಡ್ಕೊಳ್ಬೋದು ಅಂತ. ಇದನ್ನು ಹೀಗೆ ಮಾಡಿ ಇಲ್ಲಿ ಕಟ್ಟಬೇಕು, ಯಾಕೆಂದರೆ ಅದು ಗಾಳಿಗೆ ಹಾರಬಾರ್ದು, ಒಂದೇ ವಾತಾವರಣ ಒಳಗಡೆ ಉಳಿಬೇಕು. ಇದು 8-10 ದಿವಸದೊಳಗೆ ಗೊತ್ತಾಗ್ತದೆ. ಇಲ್ಲಿ ಕಾಣಿಸ್ತದೆ ನಿಮಗೆ ಇದೇ ಉಂಟ ಅಂತ. ಇಲ್ಲಾಂದರೆ ಬಾಡಿ ಅದು ಒಳಗಡೆ ಸರಿ ಕೂತಿಲ್ಲ ಅಂದರೆ ಬಾಡಿ. ಆದಷ್ಟು ಹೆಲ್ದಿ ಪ್ಲ್ಯಾಂಟ್ ಇರಬೇಕು. ಯಾಕೆಂದರೆ ಇದು ಮಾಮೂಲಿ ನೀವು ಈ ಗಿಡವನ್ನು ಹೇಗೆ ಇದು ಮಾಡ್ತೀರೋ ಅಷ್ಟೇ. ಗಿಡಕ್ಕೆ ನೀರು, ಗೊಬ್ಬರ, ಮತ್ತು ಇನ್ನೊಂದೇನೆಂದರೆ ಈ ಗ್ರಾಫ್ಟ್ ಆದಮೇಲೆ ಗೊಬ್ಬರ ಕೊಟ್ಟರೆ ಒಳ್ಳೆಯದು. ಆಗ ಬೇಗ ಕೂಡ್ಕೊಳ್ತದೆ ಒಳಗಡೆ. ನೋಡಿ ಮೇಲೆ ಟಾಪಿಂದ ಮಾಡುವಾಗ ನೀವು ಬೇರೆ ಗಿಡಗಳಿಗೆ ಹೇಗೆ ಹಾಕ್ತೀರಿ ಅಂದರೆ ಸಗಣಿ ಗೊಬ್ಬರ, ನಾವೆಲ್ಲ ಸಾವಯವ ಫುಲ್ ಆಗಿದ್ದಕ್ಕೆ ಸಗಣಿ ಗೊಬ್ಬರ ಮತ್ತು ಕಂಪೋಸ್ಟ್, ಮನೆಯಲ್ಲೇ ಮಾಡೋ ಕಂಪೋಸ್ಟು. ತರಕಾರಿ ಹಾಂ, ಕಂಪೋಸ್ಟ್ ಮಾಡ್ತೀರಲ್ಲ ಈಗ ಇದು ನೋಡಿ, ಈ ಕಡೆ ನೀವು ಮಾಡೋ ಹಾಗಿಲ್ಲ, ಯಾಕೆಂದರೆ ಇದು ಬೆಂಡಾಗಿ ಆ ಕಡೆ ಹೋಗ್ಬಿಡ್ತದೆ. ಇನ್ನು ಒಂದು ಉಪಯೋಗ ಇದೆ, ಇದನ್ನು ಈ ಕಡೆ ಮಾಡಿದರೂ ಕೂಡ ಆಗ ಇಲ್ಲಿಂದ ಮತ್ತೆ ಬೇರೆ ಚಿಗುರು ಬರ್ತದೆ. ನೀವು ಎರಡು ಮಾಡೋ ಯೋಚನೆ ಇದ್ದರೆ ಇಲ್ಲಿ ಮಾಡಿ, ಯಾಕೆಂದರೆ ಒಂದು ಕಡೆ ಬೆಂಡ್ ಆಯಿತು ಅಂದರೆ ಇನ್ನೊಂದು ಕಡೆ ಬಂದೇ ಬರ್ತದೆ ಚಿಗುರು, ಹೊಸ ಚಿಗುರು. ಅಲ್ಲಿಗೆ ಇನ್ನೊಂದು ಜಾತಿಯನ್ನು ಮಾಡ್ಬೋದು. ಓಕೆ, ಈಗ ನಾವು ಒಂದೇ ಮಾಡ್ತೇನೆ. ಸೊ ಆದಷ್ಟು ಟೆಂಡರ್ ಪಾರ್ಟ್ ಇರುವಲ್ಲಿ, ಈಗ ಇಲ್ಲೆಲ್ಲ ಮಾಡಿದರೆ ನಿಮ್ಗೆ ಒಳ್ಳೆ ಅಲ್ಲಿ ಬಲ್ತೋಗಿದೆ. ಸೊ ಟೆಂಡರ್ ಪಾರ್ಟ್ ಇಲ್ಲಿಂದ ಸಾಮಾನ್ಯ ಇಲ್ಲಿವರೆಗಿದೆ ಟೆಂಡರ್ ಪಾರ್ಟು. ಸೊ ಇಷ್ಟು ಕಟ್ ಮಾಡಿ ತೆಗೆದುಬಿಡೋಣ, ಯಾಕೆಂದರೆ ಬಗ್ಗು ಬಿಟ್ಟಿದೆ ಅದು ಹೋಗಲಿ. ಸೊ ಇದಕ್ಕೆ ಮತ್ತೆ ಹೇಳ್ತಾ ಇದ್ದೇನೆ, ಇದು ವಿ ಟೈಪ್ ಕಸಿ ಅಂತ, ವಿ ಶೇಪ್ ಮಾಡಿ ಮೇಲಿಂದ ಅಟ್ಯಾಚ್ ಮಾಡೋದು. ಇದು ಬುಧನೆ ಆದಷ್ಟು ಸ್ಟರ್ಡಿ ಪ್ಲ್ಯಾಂಟು, ಅದಕ್ಕೆ ಹೆಚ್ಚು ರೋಗ ಇಲ್ಲ, ನೀರು ಗೊಬ್ಬರನೂ ಆದಷ್ಟು ಕಡಿಮೆ ಸಾಕು. ಇದು ನಮಗೆ ಬೇಕಾದ ಜಾತಿ. ಉದ್ದನೋ, ಮಟ್ಟುಗುಳ್ಳನೋ, ನೀಲಿನೋ, ಬಿಳಿನೋ. ಇವತ್ತಾನೆ ನೋಡಿದೆ, ಒಬ್ಬೊಬ್ರು ಹೇಳ್ತಾ ಇದ್ರೆ ಅವ್ರ ಮನೇಲಿ 5 ವೆರೈಟಿ ಉಂಟಂತೆ. ನಮ್ಮ ಮನೇಲಿ ಇರೋ 5 ವೆರೈಟಿ ಡಿಫ್ರೆಂಟೇ. ಹಾಗೆ ಬದನೇಲಿ ತುಂಬ ವೆರೈಟಿ ಇದೆ. ಸೊ ನಿಮಗೆ ಹೆಚ್ಚಿನವರು ಇಲ್ಲಿಯವರು ಬಯಸೋದು ಹಸಿರು ಉದ್ದ ಜಾತಿ ಅಲ್ವಾ, ಅದು ತುಂಬ ರುಚಿ ಇರುತ್ತೆ ಅಂತ. ಸೊ ಅದನ್ನು ಗುಳ್ಳ, ಓಕೆ, ಹಾಂ. ಸೊ ಇದರ ಚಿಗುರು ತುಂಬ ಕಡಿಮೆ ಇರೋದ್ರಿಂದ ನಾನು ಇದು ಒಂದು ತೆಗಿಬೋದು. ಆದಷ್ಟು ಮಿನಿಮಮ್ ಚಿಗುರು ಪೂರ್ತಿ ತೆಗಿಬಾರ್ದು, ಒಂದು ಚಿಗುರನ್ನು ಉಳಿಸ್ಕೊಳ್ಳೋದು. ಸೊ ಇಲ್ಲಿ ನೀವು ನೋಡ್ಕೊಳ್ಳಿ, ಸ್ವಲ್ಪ ಫ್ಲ್ಯಾಟ್ ಇದ್ದಂಗೆ ಇರುತ್ತೆ. ಆ ಕಡೆ ಕರೆಕ್ಟು ಮಧ್ಯದಲ್ಲಿ ಸೀಳ್ಕೊಳ್ಳಿ, 1-1.5 ಇಂಚು ಸಾಕು. ಇಷ್ಟು ಅಷ್ಟೇ ಉದ್ದನ ಇಲ್ಲಿ. ತುದಿಯಲ್ಲಿ ಚೂಪ ಇರಬೇಕು, ಬುಡದಲ್ಲಿ ಸ್ವಲ್ಪ ದಪ್ಪ. ಹೌದು, 2 ಬದಿ ಔಟರ್ ಲೇಯರ್ ತೆಗಿಬೇಕು. ಹಾಂ, ಇದರದ್ದು ಲೇಯರು ಇದಕ್ಕೆ ಆಗಿ ಸೇರಿ ಬರ್ತದೆ. ಕ್ಯಾಂಬಿಯಮ್ ಲೇಯರ್ ಅಂತ ಹೇಳ್ತಾರೆ. ಇದು ಪೂರ್ತಿ ಚೂಪ ಆಗಲಿಲ್ಲ. ಸೊ ನೀವು ಫಸ್ಟ್ ಟೈಮ್ ಮಾಡುವಾಗ ನಿಮಗೆ ಪ್ಲಾಸ್ಟಿಕ್ ಮಾಡುವಾಗ ಕಷ್ಟ ಆಗುತ್ತೆ ಅನಿಸಿದರೆ ನೀವು 1 ರೌಂಡ್ ದಾರ ಕಟ್ಕೊಂಡು ಆಮೇಲೆ ಪ್ಲಾಸ್ಟಿಕನ್ನು ಸುತ್ತಬಹುದು. ಈಗ ನಾನು ಇದು ಮೊದಲು ಮಾಡಿ ತೋರಿಸಿದ್ದೇನೆ, ಸದಾಪುಷ್ಪ ಅತಿ ಸುಲಭವಾಗಿದ್ದು. ಇದಕ್ಕೆ ಬರೀ ದಾರ ಕಟ್ಟಿಟ್ಟರು ಸಾಕು, ಪ್ಲಾಸ್ಟಿಕ್ ಬೇಡವೇ ಬೇಡ. ಹೇಗೆ ಅಂದರೆ ಈಗ ಬುಡದಲ್ಲಿ ಫಸ್ಟ್ ನೋಡ್ಕೊಳ್ಳಿ, ಬೇಕಿದ್ರೆ ಇಲ್ಲಿ ನೋಡಿ, ಈ ಬುಡಕ್ಕೆ ಕರೆಕ್ಟಾಗಿ ಕೂತಿರ್ಬೇಕು, ಅದು ಒಂದು ಚೂರು ಗ್ಯಾಪ್ ಉಳಿಬಾರ್ದು. ಈಗ ಒಂದು ಕೈಲಿ ಕೆಳಗಿಂದ ಹಿಡ್ಕೊಂಡು ಕೆಳಗಿಂದ, ಯಾಕೆಂದರೆ ಕೆಳಗಡೆ ಸರಿಯಾಗಿ ಕೂತಿರಬೇಕು. ಮೇಲ್ಗಡೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ,
ಕೆಳಗಡೆ ಇಂದ ಸರಿಯಾಗಿ ಸುತ್ಕೊಂಡು ಬನ್ನಿ. ಹದ ಬಿಗಿ, ಅದರಲ್ಲಿ ತುಂಬ ಜಾಸ್ತಿ ಆದರೆ ಕಟ್ಟಾಗಿಬಿಡುತ್ತೆ. ಹದ ಸಾಕಾಗದಿದ್ರೆ ಮಧ್ಯೆ ಗ್ಯಾಪ್ ಉಳಿಯುತ್ತೆ. ಗ್ಯಾಪ್ ಉಳ್ಕೊಂಡು ಕೂಡಲೇ ನೀರು ಗಾಳಿ ಹೋಗಿ ಎಸ್ಪೆಷಲಿ ಟಚ್ ಆಗದಿದ್ರೆ ಅವು ಬೆಳೆಯೋದಿಲ್ಲ. ಸೊ ಅದರದ್ದು ಇದ್ರದ್ದು ಅಂಗಾಂಶ ಎರಡು ಒಂದಕ್ಕೊಂದು ಸೇರಿ ಬೆಳವಣಿಗೆ ಆಗಬೇಕು. ಅದರಿಂದ ಅತಿ ಸಮರ್ಪಕವಾದ ಹಿಡಿತ ಬೇಕು ಅದಕ್ಕೆ. ಇದೆಲ್ಲ ನಿಮಗೆ ಮಾಡಿ ಮಾಡಿ ಅಭ್ಯಾಸ ಆಗುತ್ತೆ. ಒಂದೆರಡು ಸಲ ಮಾಡುವಾಗ ಜಾರ್ ಬೀಳುತ್ತೆ ಅಥವಾ ಇದು ಬಿಗಿ ಬರೋದಿಲ್ಲ, ಹೀಗೆಲ್ಲ ಆಗುತ್ತೆ. ಸೊ ಇಷ್ಟು ಆದಮೇಲೆ ಇದು ಗಂಟು ಹಾಕೋದು ಅಷ್ಟೇ ಇಂಪಾರ್ಟೆಂಟು. ಬೇಕಿದ್ರೆ ಸ್ವಲ್ಪ ಎಳ್ಕೊಂಡು ಇದನ್ನೇ ಮುಂದೆ ಬಿಚ್ಚೋ ಹಾಗೆ ಈಸಿಯಾಗಿ ಹಾಕಿದ್ರೆ ಸುಲಭ. ಹೀಗೆ ಮಾಡಿಬಿಟ್ರೆ ಇದನ್ನು ಎಳೆದು ಆಯಿತು. ಅಥವಾ ಮೊದಲು ನಿಮ್ಗೆ ಮಾಡಲಿಕ್ಕೆಲ್ಲ ಬರದೇ ಇರುವಾಗ ನೀವು ಸಾದಾ ಹೆಂಗೆ ಬೇಕಾದರೂ ಹಾಕಿ, ಒಟ್ಟು ಮಾಡೋದು ಮೊದಲು ಇಂಪಾರ್ಟೆಂಟ್. ಹಾಗೆ ಮಾಡಿಕೊಂಡು ಮತ್ತೆ ಅಭ್ಯಾಸ ಆದಮೇಲೆ ಈ ಥರದ ಗಂಟೆ ಮಾಡ್ಕೊಳ್ಳೋದಕ್ಕೆ ಬಿಡಬೇಕು. ಅದು ತಾನೇ ಆಗಬೇಕು, ಏನೂ ಹಾಕ್ಲಿಕ್ಕಿಲ್ಲ. ಇದಕ್ಕೆ ಒಂದಕ್ಕೊಂದು ಸೇರಿಕೊಳ್ಳುತ್ತೆ. ಆಮೇಲೆ ಆಫ್ಟರ್ ಕೇರ್ ಏನು ಮಾಡ್ಬೋದು ಇದು ಅಂದರೆ, ಇದೆಲ್ಲ ಮುಂದೆ ತೆಗಿತೀರಿ, ಇದು ಬಂತು ಎಲ್ಲ ಆಯಿತು, ಮತ್ತು ಒಂದು ತಿಂಗಳ ನಂತರ ಇದನ್ನು ತೆಗೆದ್ರಿ, ಇದು ಬಲಿತು, ಒಂದು ತಿಂಗಳಲ್ಲಿ ನಿಮಗೆ ಹೊಸ ಚಿಗುರು, ಅದರಲ್ಲಿ ಮೊಗ್ಗು ಕೂಡ ಶುರುವಾಗ್ಬಿಡುತ್ತೆ. ಮೀನ್ವೈಲ್ ಏನಾಗುತ್ತೆ ಅಂದರೆ ಗಿಡ ಅದ್ರ ಜೊತೆಗೆ ತನ್ನನ್ನು ತಾನು ಬೆಳೆಸ್ಕೊಳ್ಳಿಕ್ಕೆ ನೋಡುತ್ತೆ. ಸೊ ಇಲ್ಲಿ ಎಲ್ಲ ಹೊಸ ಹೊಸ ಬ್ರ್ಯಾಂಚ್ ಬರುತ್ತೆ. ನೀವೇನಾದರೂ ತುಂಬ ಉಮೇದು ಉಂಟು ನಿಮಗೆ ಇನ್ನೊಂದು ಮಾಡ್ತೇನೆ ಅಂತಂದರೆ ಇದನ್ನು ಸ್ವಲ್ಪ ಮೇಲೆ ಬಂದ ಮೇಲೆ ಇಲ್ಲಿ ಇನ್ನೊಂದನ್ನು ಕಟ್ಬೋದು, ಇಲ್ಲಿ ಮತ್ತೊಂದನ್ನು ಕಟ್ಬೋದು. ಸೊ ಆಗ ಏನು ಕೇರ್ ತೊಗೋಬೇಕಂದ್ರೆ, ಇದು ನೆಲಕ್ಕಿದ್ರೆ, ಯಾಕೆಂದರೆ ಈ ಪಾಟ ಸಾಕಾಗಲ್ಲ, ಇದು ಬರೀ ಡೆಮಾನ್ಸ್ಟ್ರೇಷನ್ಗೆ ಅಂತ ಇಟ್ಟಿದ್ದು, ಒಂದಿಷ್ಟು ದೊಡ್ಡದಾದರೂ ಬೇಕು ಅಥವಾ ನೆಲದಲ್ಲಿ ಬೇಕು. ಬಟ್ ಓಪನ್ ಸ್ಪೇಸ್ ಇರಬೇಕು. ನಿಮ್ಗೆ ಒಂದಿಷ್ಟು ದೊಡ್ಡ ಜಾಗ ಆದರೂ ಬಿಸಿಲು ಬೀಳಬೇಕು. ಯಾಕೆಂದರೆ ಬಿಸಿಲು, ನೀರು, ಗೊಬ್ಬರ ಎಲ್ಲ ಸೇರಿ ಗಿಡದಲ್ಲಿ ಫಲ ಕೊಡೋದು. ಸೊ 3-4 ನೀವು ಕಸಿ ಮಾಡ್ತೀರಿ ಅಂತಂದರೆ ಅಷ್ಟು ಜಾಗವನ್ನು ನೀವು ಅದಕ್ಕಾಗಿ ಇಡಲೇಬೇಕು. ನೀವು ಒಂದೇ ಮಾಡಿಟ್ರ ನೀವು ಇಷ್ಟು ಜಾಗ ಸಾಕಾಗುತ್ತೆ. ಯಾಕೆಂದರೆ ಇಷ್ಟು ಮೇಲೆ ಹೋಗಿ ಅದು ಗಿಡ ಬಿಡುತ್ತೆ. ಅದೇ ಥರದ ಮತ್ತೊಂದು ಗಿಡ ಮಾಡ್ಕೋಬೋದು ಪಕ್ಕದಲ್ಲಿ. ಒಂದು 4-5 ನೀವು ಬೆಳೆಸ್ಕೊಂಡ್ರೆ ಮನೆಗೆ ಬೇಕಾದವು 4-5 2 ಗಿಡ ಕೂಡ ಬೇಕಾದಾಗ ಸಾಕು. ಯಾಕೆಂದರೆ ನಮ್ಮ ಮನೇಲೇ ಇದು 10 ವರ್ಷದಿಂದ ಒಂದೇ ಗಿಡದ ಇತ್ತು. ಮತ್ತು ಇನ್ನೊಂದೇನೆಂದರೆ, ಇದು ಸ್ಟರ್ಡಿ ಆದರೂ ಕೂಡ ಇದಕ್ಕೆ ಬರುವಂಥ ರೋಗ ಬಂದೇ ಬರುತ್ತೆ, ಆಯಿತಾ. ರೋಗ ಬರೋದಿಲ್ಲ ಅಂತೇನಿಲ್ಲ. ಆದರೆ ನೀವು ಕಟ್ ಮಾಡಿ ಬಿಟ್ಟರೆ, ಯಾಕೆಂದರೆ ಇದು ಬೆಳೆಯೋ ಗುಣ ಹೊಂದಿದೆ ಅಲ್ವಾ ಇದಕ್ಕೆ, ಹಾಗಾಗಿ ಅದು ಮತ್ತೆ ಬೆಳೀತದೆ. ಸೊ ತುಂಬ ಹುಳ ಬಂತು ಎಲೆಯಲ್ಲಿ. ಈ ಬದನೆಗೆ ಸಾಮಾನ್ಯವಾಗಿ ಕೆಳಗಡೆ ತಿಗಣೆ ಅಂತ ಇದು ಬರೋದು ಜಾಸ್ತಿ, ಬೋಸ್ಟು ರೋಗ. ಸೊ ಅದಕ್ಕೆ ಉಪಾಯ ಅಂದರೆ ಬೆಸ್ಟ್ ಅಂದರೆ ದಿನ ಗಮನಿಸ್ತಾ ಇರಿ. ಆಗ 1-2 ಬಂದಾಗ ತೆಗೆದುಬಿಟ್ರೆ ಹೋಗುತ್ತೆ. ಇನ್ನು ಜಾಸ್ತಿ ಬಂತು, ಇನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಇದು ಸ್ವಲ್ಪ ಜಾಗ ಬಿಟ್ಟು ತೀರಾ ಬುಡದಲ್ಲಿ ಕಟ್ ಮಾಡಿಬಿಡಿ. 1-2 ಎಲೆ ಉಳಿಸಿ, ಉಳಿದಿದ್ದೆಲ್ಲ ಕಟ್ ಮಾಡಿ ಗಿಡಕ್ಕೆ ಗೊಬ್ಬರ ಕೊಡಿ. ಯಾಕಂದರೆ ಯಾವಾಗಲೂ ಅಷ್ಟೇ, ಮೇಲೇನಾದರೂ ಕೆಲಸ ಮಾಡಿದ್ರು ಕೆಳಗಡೆ ನಮ್ಗೆ ಹೇಗೆ ಆಪ್ರೇಷನ್ ಎಲ್ಲ ಅದಕ್ಕೆ ಚೆನ್ನಾಗಿ ಆಹಾರ ತಗೊಳ್ಳಿ ಅಂತ ಹೇಳ್ತಾರೋ, ಅದೇ ಥರ ಗಿಡಕ್ಕೂ ಕೂಡ ಕೆಳಗಡೆ ಚೆನ್ನಾಗಿ ಕೊಡಬೇಕು. ಮೀನ್ವೈಲ್ ಏನಾದರೂ ನೀಮ್ ಆಯಿಲ್ ಅಥವಾ ನೀವು ಬೆಳ್ಳುಳ್ಳಿ ಈರುಳ್ಳಿದು ಸೊಲ್ಯೂಷನ್ ಮಾಡಿ ಅದನ್ನು ಸ್ವಲ್ಪ ಹಾಕಿ ಸೋಕ್ತಾ ಇರಿ, ಮತ್ತು ಗಮನಿಸ್ತಾ ಇರಿ. ಒಂದು ಸಲ ಬರಲಿಲ್ಲ ಅಂದರೆ ಮತ್ತೆ ಸುಮಾರು ದಿನದವರೆಗೆ ಅದು ಬರೋದಿಲ್ಲ, ಮತ್ತು ಚೆಂದ ಚಿಗುರು ಬರ್ತದೆ. ಹಾಕಿ ಶಾಂಪು ಕೂಡ ಹಾಕ್ಬೋದು. ಆದಷ್ಟು ಡೈಲ್ಯೂಟ್ ಮಾಡಿ. ಇಲ್ಲಾಂದರೆ ನಿಮಗೆ ಗೋಮೂತ್ರ ಸಿಕ್ಕರೆ ಅದು ಕೂಡ ತುಂಬ ಸ್ಟ್ರಾಂಗ್ ಇರುತ್ತೆ. 1ಕ್ಕೆ 10ರಷ್ಟು ನೀರು ಹಾಕಬೇಕು. ಒಂದು ಮಗ್ಗನ್ನು ನೀವು 1 ಬಕೆಟ್ ನೀರಿಗೆ ಹಾಕಬೇಕು, ಅಷ್ಟು ಹಾಕಿ ಅದನ್ನು ಸೋಕ್ತಾ ಬಂದರೆ ಅದು ಯಾವುದಕ್ಕಾದರೂ ಒಳ್ಳೆಯ. ಅದು ಇನ್ನೊಂದೆಂತ ಫೋಲಿಯರ್ ಸ್ಪ್ರೇ ಅಂತಲೂ ಹೇಳ್ತಾರೆ. ಗೋಮೂತ್ರ ಅದು ಗೊಬ್ಬರ ಕೂಡ, ಬರೀ ಕೀಟನಾಶಕ ಮಾತ್ರ ಅಲ್ಲ. ಹಾಗಾಗಿ ಗೋಮೂತ್ರದ ಸ್ಪ್ರೇ ಮಾಡಿದರೆ ನಿಮ್ಗೆ ಗೊಬ್ಬರನೂ ಆಯಿತು, ಕೀಟಗಳು 2. ಸೊ ಇದು 2 ಥರದ ಕಸಿ ಮಾಡಬಹುದು. ಯಾಕೆ ಅಂದರೆ ನೀವು ಹೊಸದಾಗಿ ಗಿಡ ನೆಟ್ಟರೆ, ಬೀಜ ಹಾಕಿದರೆ ತುಂಬ ಸಮಯ ಬೇಕು ಅಲ್ವಾ. ಇದರಲ್ಲಿ ಏನಂದರೆ ನಾವು ಇನ್ನೊಂದು ಗಿಡದ್ದು ಆಲ್ರೆಡಿ ಗ್ರೋತ್ ಆಗಿರೋ ಗಿಡವನ್ನು ಟಾಪನ್ನು ತಂದು ಇದಕ್ಕೆ ಮಾಡ್ತೇವೆ. ಇದಕ್ಕೂ ಒಂದಿಷ್ಟು ಗ್ರೋತ್ ಆಗಿದೆ, ಇದಕ್ಕೂ ಆಗ್ಬಿಟ್ಟಿದೆ ಒಂದಿಷ್ಟು ಗ್ರೋತ್. ಬೇರೆ ಚಿಗುರು ತಂದಾಗ ಕೂಡ ನೋಡಲಿಕ್ಕೆ ಚಂದ. ಇದು ಡಾರ್ಕ್ ರೆಡ್ ವೆರೈಟಿ. ಇದರಲ್ಲಿ ಬಿಳಿ ಬರ್ತದೆ, ಹಳದಿ ಬರ್ತದೆ, ಅಚ್ಚ ಬಿಳಿ. ಅದನ್ನೆಲ್ಲ ಇದನ್ನು ಹೀಗೆ ನೆಟ್ಕೊಂಡು ನೋಡಿ, ಇದಕ್ಕೊಂದು ಗ್ರಾಫ್ಟ್ ಮಾಡ್ಬೋದು. ಇದು ನಾನು ಹೇಳಿದ್ದೆ ಸಿಂಪಲ್ ಗ್ರಾಫ್ಟ್, ವಿ ಶೇಪ್ ಗ್ರಾಫ್ಟ್ ಅಂತ ಹೇಳ್ತಾರೆ. ಮೃದು ಕಾಂಡ ಕಸಿ ಅಂತಲೂ ಹೇಳ್ತಾರೆ. ಯಾಕೆಂದರೆ ಮೃದುವಾಗಿರೋ ಟಾಪ್ ಪಾರ್ಟು, ಮೃದುವಾಗಿರೋ ಬೇಸ್ ಪಾರ್ಟು 2 ಅಂತ. ಸೊ ಇಲ್ಲಿ ಕಟ್ ಮಾಡಿ ಒಂದು ಮಾಡಿ, ಇಲ್ಲಿ ಕಟ್ ಮಾಡಿ ಒಂದು ಮಾಡಿ, ಈ ಕಡೆ ಇದ್ರೆ ಇನ್ನೊಂದು ಮಾಡಿ. ಚಿಕ್ಕ ಗಿಡಕ್ಕೆ ಮಾಡಿದರೆ ಅದು ದೊಡ್ಡ ಗಿಡ ಆಗುವಾಗ ನಿಮ್ಗೆ ಒಂದೊಂದು ಸೈಡು ಒಂದೊಂದು. ಅಂದರೆ ಇದು ಈಗ ಗಿಡವನ್ನು ಟೆಂಡ್ ಮಾಡೋದು ಅನ್ನೋದು ನಮಗೊಂದು ರೀತಿ ಇಲ್ಲಿ ಪೇಷನ್ಸ್ ಕೂಡ ಕಲಿಸುತ್ತೆ. ಯಾಕೆಂದರೆ ಇವತ್ತು ಮಾಡಿದ್ರೆ ನಾಳೆ ಬರ್ತದೆ ಫಲ ಅನ್ನೋದು ಇಲ್ಲವೇ ಇಲ್ಲ ಅಲ್ವಾ. ಸೊ ಅದಕ್ಕೆ ತಾಳ್ಮೆ ಬೇಕು. ನಿಮಗೂ ಕೂಡ ತಾಳ್ಮೆ ಕಲಿಸುತ್ತೆ ಅದು. ಒಂದು ಹೊಸ ಚಿಗುರು ಬರುವಾಗ 15 ದಿನ ಹೋಗುತ್ತೆ. ಆಗ ಬಂದ ದಿನ ನಿಮ್ಗೆ ಆಗುವಷ್ಟು ಆ ಖುಷಿಯನ್ನು ಅದಕ್ಕೆ ಯಾವುದೋ ಕಂಪ್ಯಾರಿಸನ್ ಇಲ್ಲ ಸಿಗುವಂಥದ್ದಕ್ಕೆ. ಅವರು ಹೇಳುವ ಪ್ರಕಾರ ನನಗೆ ಗೊತ್ತಿಲ್ಲ, 1 ಕಿಲೋಮೀಟರ್ವರೆಗೆ ಪರಿಮಳ ಬರ್ತದೆ ಈ ಇದರದ್ದು. ನೋಡಲಿಕ್ಕೆ ಏನು ವ್ಯತ್ಯಾಸ ಕಾಣುವುದಿಲ್ಲ. ಅವರು ಸ್ವಲ್ಪ ತಂದದ್ರಲ್ಲಿ ನನಗೆ ಕೊಟ್ಟಿದ್ದಾರೆ. ಈಗ ಹಾಕಿ ನೋಡಬೇಕಿನ್ನು. ಈಗ ಲವಂಚದ ಗಿಡಗಳಿಗೆ ಇದು
ಇದರದ್ದು ಬೇರು ಸ್ಮೆಲ್ ಬರ್ತದೆ. ಇದು ನೋಡಿ ಲಾವಂಚವನ್ನು ಎಷ್ಟು ಸುಲಭ ನೀವೆಲ್ಲ ಒಬ್ಬರ ಅಮ್ಮ ಹೇಳಿದ್ರು ಪೇಟೆಯಿಂದ ತರ್ತೀವಿ ಅಂತ. ಏನು ಬೇಡ, ಮನೇಲಿ ಬೆರ್ಕೊಳ್ಳಿ, ಬಹಳ ಆರಾಮಾಗಿ ಆಗುತ್ತೆ, ಹೊಯ್ಗೆ ಬೇಕಾಗುವ ಹಾಕಿ ಅಷ್ಟೇ. ಲೂಸ್ ಸಾಯಿಲ್ ಹಾಕಿ ಬಹಳ ಬೇಗ ಬೆಳೀತದೆ. ಈ ತರ ಬಾಟ್ಲುಗಳಲ್ಲಿ ಹೀಗೆ ಇಡ್ಬೋದು, ಅಥವಾ ಯಾವುದೇ ಆಗ್ತದೆ. ಹೀಗೆ ಮಾಡಿ ಇಲ್ಲಿ ಎಲ್ಲಿಯಾದ್ರೂ ಓಲ್ಡ್ ಬಕೆಟ್ ಬಿಸಾಡು ಅಂತಿದ್ರೆ ಅದ್ರ ನೀರು ನಿಲ್ಲದಾಗೆ ಮಾಡ್ಬೋದು. ಓಲ್ಡ್ ಬಕೆಟ್ನಲ್ಲಿ ಸಾಕ್ಬೋದು. ಹೌದು. ನಾನು ಸುರಿಗೆ ಏನು ಮಾಡಿದೆ ಗೊತ್ತುಂಟ, ವಾಷಿಂಗ್ ಮೆಷಿನ್ ಇದು ದೊಡ್ಡ ಡ್ರಮ್ ಬರ್ತದೆ ಫುಲ್ಲಿ ಆಟೋಮೆಟಿಕ್, ಆ ಡ್ರಮ್ನಲ್ಲಿ ಮಾಡಿದ್ರೆ ಎಷ್ಟು ಆಗಿದೆ, ಭಾಳ ಈಸಿ ಗ್ರೋಯಿಂಗ್. ಮತ್ತೊಂದು ಇದರದ್ದು ಇದು ಪೈಪ್ ಇದು ಪಿಂಕು, ಇದು ಡಾರ್ಕ್ ರೆಡ್, ಹೂ ಬಿಟ್ಟಿಲ್ಲ. ಇದೇ ಥರ ಅಂದರೆ ದೊಡ್ಡ ಪೋಟಲ್ ಆದರೆ ತುಂಬ ಬ್ರಾಂಚಸ್ ಬರುತ್ತಲ್ಲ, ಎಲ್ಲದಕ್ಕೂ ಒಂದೊಂದಕ್ಕೆ ನೆಲದಲ್ಲಿಟ್ಟಂತೂ ಇನ್ನೂ ಒಳ್ಳೆಯದು ನೆಲದಲ್ಲಿ ಮಾಡೋಕ್ಕಂತ. ಆಮೇಲೆ ಇನ್ನೊಂದು ನೋಡಿ ನಿಮಗೆ ಶೋ ಹಾಗೆ ಪೇಟೆಯಲ್ಲಿರೋ ಮನೆಯವರಿಗೆ ಲಾವಂಚಕ್ಕೆ ಅದು ಗಂಟು ಬರ್ತದೆ, ಬೇರೆ ಒಂದೆರಡು ಬೇರೆ. ಇದು ನೋಡಿ ನಿಮ್ದೊಂದು ರಾಡ್, ಎರಡು ಚಿಕ್ಕ ಚಿಕ್ಕ ಗಿಡ ಇದೆ, ಬುಷ್ ತರ ಪ್ಲಾಂಟ್ ಇದೆ, ಅದಕ್ಕೆ ಮಧ್ಯೆ ರಾಡ್ ಹಾಕ್ಬೋದು. ಅದಕ್ಕೆಲ್ಲ ಈ ತರ ಇದಕ್ಕೆ ನೀವೇನು ಕೊಟ್ಟು ಪಾಟ್ ತರೋದು ಬೇಡ ಏನು. ಇದರಲ್ಲೂ ಇನ್ನೊಂದು ಏನಂದ್ರೆ ಕೆಳಗಡೆ ನೀವು ತೂತಿಲ್ಲದೆ ಇರೋದು ಮಾಡ್ಕೊಂಡು ಮೇಲ್ಗಡೆ ತೂತಿರೋದು ಮಾಡ್ಕೊಂಡ್ರೆ ಅಲ್ಲಿ ಗೋವಾ ಮಾರ್ಕೆಟ್ ಮೇಲೆ ನೀರು ಬಿದ್ದರೂ ಕೂಡ ಅದರೊಳಗೆ ಇರುತ್ತೆ. ಸೊ ಈ ಥರ ಮಾಡಿ ಇಡ್ಬೋದು. ಇದನ್ನು ನೀವು ಮನೆ ಒಳಗೆ ಕೂಡ ನೋಡಿ ಟಿವಿ ಮೇಲೆಲ್ಲ ಹೀಗೆ ನಿಮ್ಮದು ಇದಕ್ಕೂ ಕೂಡ ನೀವೇನು ಒಂದು ದಪ್ಪದ ಬಳೆ ಇಡ್ಬೋದು, ಅಥವಾ ನಿಮ್ಮದು ಗಮ್ ಟೈಪದು ಖಾಲಿ ಆದರೆ ಅದನ್ನು ಎಸೆಯೋ ಬದಲು ಅದನ್ನು ಇಟ್ಟು ಹೀಗೆ ನೀವು ಒಂದು ಟಿವಿ ಮೇಲೆ ಇಡಿ, ನೋಡ್ಲಿಕ್ಕೆ ಎಷ್ಟು ಯಾವ ಆರ್ಟಿಫಿಷಿಯಲ್ ಇದು ಇದ್ರ ಎದುರಿಗೆ ಚೆನ್ನಾಗಿ ಕಾಣ್ತದೆ. ಬೇಕು ಅಂದರೆ ವಾರ್ನಿಷ್ ಹಚ್ಬೋದು, ತಳ ತಳ ಹೊಳಿತದೆ. ಇಲ್ಲಾಂದ್ರೆ ಪೇಂಟ್ ಮಾಡ್ಬೋದು. ಅವಕಾಡು ನೋಡಿ, ನೀವೆಲ್ಲ ಇದನ್ನು ನೋಡಿದಿರ್ಬೋದು ತುಂಬ ಜನ. ನಾವು ಕಾಟ್ ಅಂತ ಸೈಡಿಗೆ ಬಿಸಾಡ್ತೇವೆ. ರಜತ್ ಶರ್ಮಾ ಇದ್ದಾರಲ್ಲ, ಮೊನ್ನೆ ಒಂದು ½ ಅವರ್ 3 ಗಿಡದ ಬಗ್ಗೆ ಡೆಲ್ಲಿಯಲ್ಲಿ ಆಕ್ಸಿಜನ್ ಪ್ರಾಬ್ಲಮ್ಗೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಇದು ಮನೆಯ ಬೆಡ್ರೂಮ್ನಲ್ಲಿ ಇಡ್ಬೋದು, ಆಕ್ಸಿಜನ್ ಇದು ಮಾಡ್ತದೆ. ನಾಟ್ ಓನ್ಲಿ ಆಕ್ಸಿಜನ್, ಬೇರೆ ಬ್ಯಾಡದು ಇದು ಮಾಡ್ತದೆ. ಒಂದು ಮನಿ ಪ್ಲಾಂಟ್, ಮತ್ತೊಂದು ಪಾಮ್. ಈಗ ಇದಕ್ಕೆ ಇದನ್ನು ನೋಡಿದರೆ ಮೋಸ್ಟ್ ಏರ್ ಪ್ಯೂರಿಫೈಯರ್ ಬೆಸ್ಟ್ ಪ್ಲಾಂಟ್. ಎಕ್ಸಾಕ್ಟ್ಲಿ ಅವರ ಸೇಮ್ ಕರೆಕ್ಟ್ ವರ್ಡ್ ಇಡು, ಏರ್ ಪ್ಯೂರಿಫೈಯರ್, ಬೆಸ್ಟ್ ಏರ್ ಪ್ಯೂರಿಫೈಯರ್. ಈಗ ಕಾಯಿ ಮೆಣಸಿಗೂ ಸಹ ಹಾಗೆ ಮಾಡ್ಬೋದು ಹೇಳೋದಾ? ಯಾವುದು ಕಾಯಿ ಮೆಣಸಿಗೆ? ಕಾಯಿ ಮೆಣಸು ಗಾಂಧಾರಿ ಮೆಣಸು ಇರ್ತದೆ, ಅದಕ್ಕೆ ಮಾಡಿದ್ದೇನೆ, ಚೆನ್ನಾಗಿ ಬಂದಿದೆ. ಗಾಂಧಾರಿ ಮೆಣಸಿಗೆ ನೀವು ಹಸಿ ಮೆಣಸನ ಮೇಲೆ ಕಾಯಿ ಮೆಣಸನ್ನು ಮಾಡಿದರೆ ತುಂಬ ಕೈ ಬರ್ತದೆ, ಮತ್ತೆ ಹಾಳಾಗೋದಿಲ್ಲ, ಒಂದು ವರ್ಷ ಇಡೀ ಇರ್ತದೆ. ಇಲ್ಲಾಂದ್ರೆ ಹಸಿ ಮೆಣಸು ಒಂದು ಬೆಳೆ 2 ಬೆಳೆ ಆದ್ಮೇಲೆ ಹೋಗುತ್ತೆ. 50 ರೂಪಾಯಿಗೆ ತಗೊಂಡದ್ದು ನನ್ನ ಹತ್ರ ಉಂಟಲ್ಲ, ಈಗ 5 ರೂಪಾಯಿಗೆ ಬೇಕಾದ್ರೆ ಕೊಡ್ತೇನೆ, ಅಷ್ಟು ಉಂಟು. ಅಲ್ಲ, ಎಂತ ಕಾಸ್ಟ್ಲಿ ಗೊತ್ತುಂಟ. ಇಲ್ಲಿ ನಾನು ಹುಡುಕಿದ್ದೆ, ಇದು ಸಹ ನಾನು ಹುಡುಕಿದ್ದು ಲೆಕ್ಕ ಇಲ್ಲದಷ್ಟು ಹುಡುಕಿದ್ದೆ. ಕಾರಣ ಏನಿದೆ, 2 ಭಾಗ ಮಾಡಲೇಬೇಕು. ಅಂದ್ರೆ ಇದು ಬರ್ತದಲ್ಲ ಏರ್ ಕೂಲರ್, ಅವಾಗ AC ಬೆಲೆ ಚಿಕ್ಕಾಪಟ್ಟೆ ಇತ್ತು, ಅಬೌವ್ 30,000 ಎನಿ AC. ಕೂಲರ್ ವಾಸ್ ಚೀಪ್. ಎಲ್ಲರೂ ಏನು ಹೇಳೋದಂದ್ರೆ AC ಹಾಗೆ ವರ್ಕ್ ಆಗ್ತದೆ. ನೋಡು, ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಬಿಟ್ವೀನ್ ಫ್ಯಾನ್ ಆ್ಯಂಡ್ AC. ಓನ್ಲಿ ಇದರದ್ದು ಇದುಂಟಲ್ಲ, ಹಿಂದೆ ಹಾಕಿದರೆ ಒಳ್ಳೆ ಸ್ಮೆಲ್ ಬರ್ತದೆ. ಮತ್ತು ಅದರ ಮೇಲೆ ಐಸ್ ಹಾಕಿದರೆ ನೀವು, ಅದೇ ಟೆಕ್ನಾಲಜಿ ಏನಿದೆ, ಒಂದು ಪಂಪ್ ಇರ್ತದೆ, ನೀರು ಇದಾಗ್ತದೆ, ಹಿಂದುಗಡೆಯಿಂದ ಏರ್ ಬರ್ತದೆ, ಬಿಸಾಡಿಯೂ ಬರ್ತದೆ. ಈಗ ಸಮ್ಮರ್ ಮಳೆಗೆ ಆಗ್ತದೆ, ಎಂತ ಯೋಚನೆ ಇಲ್ಲ. ನೀವು ತೋಟಗಾರಿಕಾ ಇಲಾಖೆಗೆ ಹೋದ್ರೆ ಈ ಟೈಮಲ್ಲಿ ಚಿಕ್ಕು ಕಸಿ ಮಾಡ್ತಿರ್ತಾರೆ, ಒಳ್ಳೆ ಚಿಕ್ಕು ಜಾತಿಯನ್ನ ಅವರೆಲ್ಲ ಹೀಗೆ ಮಾಡಿ ಹೀಗೆ ನಿಲ್ಲಿಸ್ಬಿಡ್ತಾರೆ. ಅದನ್ನ ಕರೆಕ್ಟ್ ಆಗಿದೆ ಅಂದರೆ ಎಲ್ಲ ನಿಂತ್ಕೊಂಡಿರ್ತದೆ. ರೋಸ್ಗೆ ಕೂಡ ಹೀಗೆ ಮಾಡ್ತಾರೆ. ಅದರಲ್ಲಿ ಇನ್ನೊಂದು ಬೇರೆ ಇದೆ, ಕಣ್ಣು ಕಸಿ ಅಂತ ಮತ್ತೊಂದಿದೆ. ರೋಸ್ಗೆ ಬೇರೆ ಟೈಪ್ ಉಂಟು ಮೇಡಮ್? ಜಾತಿ ಒಂದೇ. ದಾಸವಾಳದಲ್ಲಿ ಒಂದು ಗಿಡದಲ್ಲಿ 5-6 ವೆರೈಟಿ ಅದಕ್ಕೂ ಏನು ಗೊತ್ತಾ, ದಾಸವಾಳದಲ್ಲಿ ಈ ಊರು ದಾಸವಾಳ ಕೆಂಪು ಅಲ್ಲಿದೆ ನೋಡಿ, ತುಂಬಾ ಹೂ ಬಿಡುತ್ತೆ ನೋಡಿ, ಅದು ಬೆಸ್ಟ್ ವೆರೈಟಿ ಬೇಸ್ ಪ್ಲಾಂಟಿಗೆ. ಅದಕ್ಕೆ ನೀವು ಬೇರೆ ಬೇರೆದು ಮಾಡಿದ್ರೆ ಎಲ್ಲ ಮಾಡ್ತಾವೆ. ಗಾಂಟಿ ಟೈಪ್ ಇರ್ತದಲ್ಲ,
ಹೊಸ ಚಿಗುರು ಬರಬೇಕು. ಇದು ಆಕ್ಚುಲಿ ಇಲ್ಲಿವರೆಗೆ ಬರಬೇಕು. ಇಲ್ಲಿವರೆಗೆ ಬರಬೇಕು. ಬಹಳ ಮುಖ್ಯ. ಇಲ್ಲಿವರೆಗೆ ಬರಲೇಬೇಕು. ಏನು ಮುಚ್ಚಿದೆ ಹಾಲು ತೆಗೆದು ಒಂದು ಹಸಿ ಒಂದು ಒಣ ಎರಡೂ ಲೇಯರ್ ಬೇಕು. ಹಸಿ ಒಣ. ಹಸಿಯಲ್ಲಿ ನಿಮಗೆ ನೈಟ್ರೋಜನ್ ಇರುತ್ತೆ, ಒಣಗಿದ್ರಲ್ಲಿ ಕಾರ್ಬನ್. ಒಣಗಿದ ಎಲೆ ಇದ್ರೆ ಅದನ್ನು ಒಂದು ಬಕೆಟಲ್ಲಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಸೊ ಒಂದು ಕಿಚನ್ ವೇಸ್ಟು ಮತ್ತೆ ಅದೇ ದಿನ ಮುಚ್ಚಿಬಿಡಿ. ಇದೇ ಥರ ಮುಚ್ಚಿ 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 ಫುಲ್ ಆಗ್ತದೆ. ಒಂದು ಮುಗಿದ ಮೇಲೆ ಇನ್ನೊಂದು ಹೌದು ಒಂದು ಲೇಯರ್ ಒಣ ಕಸ ಎಷ್ಟು ಹಸಿ ಇದೆಯೋ ಅಷ್ಟೇ ಒಣ ಹಾಕ್ಬೇಕು. ನಾರ್ಮಲಿ ಏನು ಮಾಡ್ತಾರೆ, ಏನೋ ಒಂದು ಸ್ವಲ್ಪ ಒಣದಾಕ್ತಾರೆ, ಆಮೇಲೆ ಹುಳ ಆಯಿತು ಅಂತ ಹೇಳ್ತಾರೆ. ಹುಳ ಆಗ್ಲಿಕ್ಕೆ ಕಾರಣ ಅಂದರೆ ಅಲ್ಲಿ ಮಾಯಿಶ್ಚರ್ ಜಾಸ್ತಿ ಆಯ್ತು, ಹಸಿ ಕಂಟೆಂಟ್ ಜಾಸ್ತಿ ಆಯಿತು. ಸೊ ಹಸಿ ಇದ್ದಷ್ಟೇ ಒಣಗನ ಹಾಕ್ತಾ ಹೋಗಿ, ಮತ್ತೆ ಒಂದ್ಸಲ ತುಂಬಿ ಪಕ್ಕದಲ್ಲಿ ಇಡ್ತೀರಲ್ಲ, ಇಟ್ಟಾಗ ಒಂದು ಸ್ವಲ್ಪ 15 ದಿವಸಕ್ಕೋ ವಾರಕ್ಕೋ ಒಂದ್ಸಲ ಅದನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡ್ತಾರೆ. ಹುಳ ಆದರೆ ಒಳ್ಳೇದು. ಬಟ್ ಈಗ ಜನರಿಗೆ ಪೇಟೆಯವರಿಗೆ ಏನು ಹೇಳಿ, ಹುಳ ಅಂದರೆ ಹೇಸಿಗೆ ಅಂತ. ಯಾಕೆಂದರೆ ನಾನು ಫ್ಲ್ಯಾಟ್ನಲ್ಲಿ ಇರೋರು ಕೂಡ ಮಾಡ್ಬೋದು ಅಂತ ಹೇಳ್ತೇನೆ. ಆಗ ಕಡಿಮೆ ಜಾಗ ಇರ್ತದೆ, ಅಲ್ಲೇ ಅಡುಗೆ ಮನೆ ಇರ್ತದೆ. ತೊಂದರೆ ಕೊಡೋದು ಅದರೊಳಗೆ ಇರುತ್ತೆ. ಹೌದು, ಹುಳ ಆಗಬೇಕು. ಯಾಕೆಂದರೆ ಮೈಕ್ರೋ ಆರ್ಗಾನಿಸಮ್ಸ್ ಸೇರಿ ಗೊಬ್ಬರ ಹಾಕಿ ಮಣ್ಣು ಕೂಡ ಹಾಕ್ಬೋದು. ಮಣ್ಣಲ್ಲಿ ಆಲ್ರೆಡಿ ಜೀವಾಣುಗಳು ಸೂಕ್ಷ್ಮಾಣುಗಳು ಇರ್ತದೆ, ಅದು ಗೊಬ್ಬರದ ಕೆಲಸ ಮಾಡ್ತದೆ, ಅಂದರೆ ತಿನ್ನೋ ಕೆಲಸವನ್ನು ಮಾಡ್ತದೆ. ಹೀಗೆ 2 ಅಥವಾ 3 ಬಕೆಟ್ ಇಟ್ಕೊಂಡ್ರೆ ಅದರದ್ದು ಲಿಕ್ವಿಡ್ ಭಾಗ ಏನಿದೆ ಅದು ಕೆಳಗಡೆ ಬಂದು ಬೀಳುತ್ತಲ್ಲ, ಅದು ಅತ್ಯುತ್ತಮ ಗೊಬ್ಬರ. ಅದಕ್ಕೆ ನೀರು ಸೇರಿಸಿ ನೀವು ಗಿಡಕ್ಕೆ ಹಾಕ್ಬೋದು. ವಾಸನೆ ಇದೆ ಅಂತ ಹೇಳ್ತಾರೆ, ಇನ್ನು ವಾಸನೆ ಹೋಗಿಸ್ಲಿಕ್ಕೆ ಉಪಾಯ ಇದೆ. ಬೂದಿ ಒಂದು ಮುಷ್ಟಿ ಹಾಕಿ ಆ ನೀರಿಗೆ ಖಂಡಿತ ವಾಸನೆ ಇರೋದಿಲ್ಲ. ಇಲ್ಲಾಂದರೆ ನಿಮ್ಮದು ಸಂಬ್ರಾಣಿ ಬಳ್ಳಿ ಇರ್ತದಲ್ಲ, ದೊಡ್ಡ ಪತ್ರೆ ಅಂತ ಹೇಳ್ತೀವಿ ಅದು, ಅಥವಾ ಕಹಿ ಬೇವು, ಯಾವುದು ಪರಿಮಳ ಇರ್ತದೆ, ತುಳಸಿ ತುಂಬ ಗಿಡ ಇದ್ದರೆ ಅದನ್ನು ಚೆನ್ನಾಗಿ ಹೆಚ್ಚಿಕೆ ಏನೋ ಮಾಡಿ ಅದಕ್ಕೆ ಹಾಕಿ ಅದು ಆಗ ನೀರಲ್ಲಿ. ಈಗ ನೋಡಿ, ಶೇಂಗಾ ಹಿಂಡಿ ನೀರು ಹಾಕ್ತೀವಿ, ಅದು 2-3 ದಿನ ನೆನೆಸಿ ಕೂಡ ತುಂಬ ವಾಸನೆ ಆಗ್ತದೆ. ಅದು ನಮ್ಗೊಂಥರ ಸ್ವಾತಂತ್ರ್ಯ ಸಿಕ್ಕಿದಾಗ ಆಗ್ತದೆ. ಇವತ್ತು ನಾನು ಯಾರಿಗೂ ಕೇಳಲಿಕ್ಕೆ ಹೋಗೋದು ಬೇಡ, ಅಂಗಡಿಗೆ ಹೋಗಿ ಹಸಿಮೆಣಸು ಬೇಕಂತ ಕೇಳೋದು ಬೇಡ, ನಮ್ಮ ಮನೇಲಿ ಇರೋದನ್ನೇ ಬಳಸ್ತೇನೆ. ಅಲ್ಲ ಇದೆ, ಆದ್ರೆ ಅದು ಜಾಸ್ತಿ ಉಳಿಯುವುದಿಲ್ಲ, ಆದ ಕೂಡಲೇ ಮತ್ತೆ ಹೋಗ್ತದೆ. ಹಾಗೆ ಅದಕ್ಕೆ ನೀವು ಕಸಿ ಮಾಡಿದ್ರೆ ಉಳಿತದೆ. ಮತ್ತೆ ಅಂದ್ರೆ ನೀವು ಒಂದು ಅದೊಂದು ಪ್ಯಾಟರ್ನ್ ನಿಮ್ಗೆ ಗೊತ್ತಾಗಬೇಕು, ಎಷ್ಟು ದಿನಕ್ಕೆ ಹೋಗ್ತಾ. ಇದು 3 ತಿಂಗಳು ಬರ್ತದಲ್ಲ, ನೀವು 1 ತಿಂಗಳಾದ್ಮೇಲೆ ಮತ್ತೆ ಬೀಜ ಗಿಡ ರೆಡಿಯಾಗಿ ಇರಬೇಕು ನಿಮಗೆ. ಈಗ ಬೇಸಿಗೆ ಮುಗಿತಾ ಬಂತಂದ್ರೆ ಬೆಂಡೆ ಗಿಡಗಳು ರೆಡಿ ಇರಬೇಕು. ಯಾಕೆಂದರೆ ಮಳೆಗಾಲದ ಹೊತ್ತಿಗೆ ನೀವು ಬೆಂಡೆ ಬೀಜ ಹಾಕಿದರೆ ಆ ಮಳೆ ನೀರು ಹನಿ ದೊಡ್ಡದು ಬರುವಾಗ ಅದು ಮೊಳಕೆ ಎಲ್ಲ ಹೋಗ್ತದೆ. ಸೊ ಆಲ್ರೆಡಿ ನಿಮ್ದು ಒಂದು ಇಷ್ಟು ಗಿಡ ಆದರೆ ಆ ಹೊತ್ತಿಗೆ ನೀವು ಕೊಡಿ 1 ತಿಂಗಳ ನಿಮಗೆ ಫಸಲು ಸಿಗ್ತದೆ. ಆ ರೀತಿ ಒಂದು ಪ್ಯಾಟರ್ನ್ ಕೂಡ ನೀವು ಗೊತ್ತು ಮಾಡಿಕೊಂಡ್ರೆ, ಅದ್ರ ಜೊತೆಗೆ ನಾನು ಚಂದಕ್ಕೆ ನಿಮ್ಗೆ ಅಂದ ಅಲಂಕಾರ ಇವೆಲ್ಲವಕ್ಕೂ ಇಂಥವು ಮತ್ತೆ ಶುಂಠಿ ಗಿಡ ಯಾಕೆ ಇದು ಮಾಡಿದ್ದು? ಬೇರೆ ಬೇರೆ ತೋರಿಸ್ಲಿಕ್ಕೆ ಅಲ್ಲ. ಮನೇಲಿ ಅದು ಹಾಕ್ಬೋದು. ಇನ್ನೊಂದು ಅತಿ ಸುಲಭವಾಗಿ ನೀವು ಬೆಳಿಬಹುದು ಅಂದ್ರೆ ಜಾಗ ಇದ್ರೆ ಹಾಗೆ ಹಾಕ್ಬೋದು. ಇದು ನೋಡಿ, ಗೆಣಸು ಸ್ವಲ್ಪ ಜಾಗ ಇದ್ರೂ ಕೂಡ ಟೆರೆಸ್ನಲ್ಲಿ ಕೂಡ, ಅಥವಾ 1-4 ಅಡಿ ಜಾಗ ಇದೆ ಅಲ್ಲಿ ಕೂಡ ನೀವು ಚಟ್ಟಿಯಲ್ಲಿ ಬೆಳಿಬಹುದು ಗೆಣಸನ್ನು. ಇದರಲ್ಲಿ ನೋಡಿ 3 ಥರ ಗೆಣಸಿದೆ. ಇದೊಂದು ಬೀಟ್ರೂಟ್ ಗೆಣಸು, ಕೆಂಪು ಥರ ಆಗುತ್ತೆ. ಇದು ನಾರ್ಮಲ್ ಗೆಣಸು, ಪಿಂಕ್ ಆಗೋದು. ಮತ್ತು ಇದು ಕ್ಯಾರೆಟ್ ಥರ ಹಳದಿ. ನಾವು ಅದಕ್ಕೆ ಕರಾವಳಿಯ ಬೀಟ್ರೂಟ್ ಮತ್ತು ಕ್ಯಾರೆಟ್ ಅಂತ ಹೇಳ್ತೀವಿ. ಯಾಕೆಂದರೆ ಇಲ್ಲಿ ಬೀಟ್ರೂಟ್ ಕ್ಯಾರೆಟ್ ಬೆಳೆಯೋದಿಲ್ಲಲ್ವ. ಇದಂತೂ ಸರಿಯಾಗಿ ನೀವು ಹದವಾಗಿ ತೆಗೆದರೆ ಪಕ್ಕಾ ಕ್ಯಾರೆಟನ್ನಾಗೆ ಪಲ್ಯ ಮಾಡಿದ್ದೀವಿ, ನೋಡಲಿಕ್ಕೂ ಅಷ್ಟು ಚೆಂದ ಕಾಣಿಸ್ತದೆ. ಈ ಥರದನ್ನ ನೀವು ಒಂದು ಸಲ ನೀವು ಅದರಲ್ಲಿ ಆಸಕ್ತಿ ಬೆಳೆಸ್ಕೊಂಡ್ರೆ ನಿಮಗೆ ಅದರಲ್ಲಿ ಬೇರೆ ಬೇರೆ ಎಷ್ಟು ವೆರೈಟಿ ತೆಗಿಬೋದು. ಅದೆಲ್ಲ ಎಲ್ಲಿ ಬೆಳೆದಿದ್ದಾರೆ, ಯಾರ ಮನೆಗೆ ಹೋದಾಗ ನೋಡೋದು, ಅದೆಲ್ಲ ಒಂದು ಹೊಸದೇ ಲೋಕ ನಿಮ್ಮ ಎದುರು ತೆಕ್ಕೊಳ್ತಾರೆ ಇದರಲ್ಲಿ ಆಸಕ್ತಿ ಬೆಳೆದು. ಮತ್ತು ಇದರಲ್ಲಿ ನೋಡಿ, ಶುಂಠಿ ಆಯಿತು, ಆ ಗಡ್ಡೆ ವೆರೈಟಿ. ಗಡ್ಡೆ ಕೂಡ ಕರಾವಳಿ ಅತಿ ಸುಲಭವಾಗಿ ಬೆಳೆಯುತ್ತೆ. ಒಂದು ನಾರ್ಮಲಿ ನೀವು ಸುವರ್ಣಗಡ್ಡೆ ಬೆಳಿತೀವಿ, ಶುಂಠಿಯನ್ನು ಮನೆಗೆ ಬೇಕಾದಷ್ಟು ಇಡೀ ವರ್ಷಕ್ಕೆ ಬೇಕಾದಷ್ಟು ಬೆಳ್ಕೋಬೋದು. ಎಲ್ಲಕ್ಕಿಂತ ಬೆಸ್ಟ್ ಅಂದರೆ ಅರಿಶಿಣ. ಒಂದು ಸಾಲು ಹಾಕಿ ಒಂದು 15 ಗಿಡ ಹಾಕಿ, 10 ಬೇಡ 4 ಗಿಡ ಹಾಕಿ ನೀವು ಪಾತೋಳಿ ಅಂತೆಲ್ಲ ಮಾಡ್ತೀರಲ್ಲ, ಅದಕ್ಕೆ ಬೇಕಾದಂಗೆ ಗಡ್ಡೆ ಸಿಗ್ತದೆ. ಅಥವಾ ಅರಿಶಿನ ಗಡ್ಡೆ, ತಂಬುಳಿ ಏನು ಅದು ಗಡ್ಡೆದು ನೀವು ಚಟ್ನಿ ತಂಬುಳಿ ಮಾಡಿ ಹಸಿ ಅರಿಶಿನ ತಿಂದಂಗಾಗುತ್ತೆ, ತುಂಬ ಹೆಲ್ತಿಗೆ ಒಳ್ಳೆಯದು. ಆಮೇಲೆ ಪುಡಿ, ಈಗ ಮಾರ್ಕೆಟಲ್ಲಿ ಕಲಬೆರಕೆ ಆಗಿ ಬರೋ ಅತಿ ಹೆಚ್ಚು ಕಲಬೆರಕೆ ಆಗೋದು ಅಂದರೆ ಒಂದು ಅರಿಶಿನ, ಇನ್ನೊಂದು ಮೆಣಸಿನ ಪುಡಿ ಅಂತ ಹೇಳ್ತಾರೆ. ಸೊ ನಿಮ್ಮಲ್ಲಿ ಎಷ್ಟೋ ಜನ ಹೇಳ್ತಾರೆ ಹಸಿಮೆಣಸು ನಾವು ತಿನ್ನೋದಿಲ್ಲ ಅಂತ. 10 ಗಿಡ ಹಾಕ್ಕೊಳ್ಳಿ, ಒಣಮೆಣಸನ್ನು ಮಾಡಿ ಹಣ್ಣನ್ನು ಮಾಡಿ ಅದನ್ನು ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. ಅದು ದಿ ಬೆಸ್ಟ್ ಒಣಮೆಣಸು ನಿಮಗೆ ಆಗುತ್ತೆ. ಮಾರ್ಕೆಟಲ್ಲಿ ತರೋದು ನೀವು ನೋಡ್ಬೋದು, ಅದೆಷ್ಟು ಧೂಳು ಕೊಟ್ಟಿರುತ್ತೆ, ಅದೆಷ್ಟು ಅದಕ್ಕೆ ಆರ್ಟಿಫಿಷಿಯಲ್ ಬಣ್ಣ ಕೂಡ ಸೇರಿಸಿರ್ತಾರೆ. ಸೊ ಇದು ಗಡ್ಡೆಯಲ್ಲಿ ಹೇಳಿದ ಅರಿಶಿಣ, ಶುಂಠಿ, ಆಮೇಲೆ ರೂಟ್ ಬೆಳಿಬೋದು. ಮತ್ತು ಒಂದು ಮೊಗ್ಗಂದ್ರೆ ಒಂದು ತುದಿ ಕಟ್ ಮಾಡೋದು ಬರ್ತದೆ. ಒಂದರಲ್ಲಿ 4-5 ಗಿಡ ಬರ್ತದೆ. ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ
PM ಶೆಣೆಯವರ ಜನ್ಮ ಶತಾಬ್ದಿಯ ಅಂಗವಾಗಿ ಒಂದು ವಾರ ನಡೆಯುತ್ತಿರುವಂತಹ ಭಾಗವತ ಸಪ್ತಾಹದ ಜೊತೆಗೆ ಕೆಲವೊಂದು ಸೇವಾ ಚಟುವಟಿಕೆಗಳನ್ನು ನಾವು ಲಯನ್ಸ್ ಕ್ಲಬ್ ಚೋಟಾ ಮ್ಯಾಂಗ್ಳೂರ್ ಹಾಗೂ ಯುವನ ಟ್ರಸ್ಟ್ ಭಾರತ್ ಪಂಚಮಿ ಗ್ಯಾಸ್ ಏಜೆನ್ಸಿ ಮುಖಾಂತರ ನಾವು ನಡೆಸ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಮಂಗಳ ಟ್ರಸ್ಟ್ 40ನೇ ಸಂವತ್ಸರಗಳನ್ನು ಪೂರೈಸಿದ ಕಾರಣ 40 ಸಸಿಗಳನ್ನು ನೆಡುವ ವಿಷಯದಲ್ಲಿ 40 ಸಸಿಗಳ ತರಕಾರಿ ಫ್ರೂಟ್ಸಿನ ಹಣ್ಣು ಹಂಪಲು ಗಿಡಗಳನ್ನು ನಾವು ತಂದಿದ್ದೇವೆ. ಅದನ್ನು ಈ ಪರಿಸರದಲ್ಲಿ ನೆಟ್ಟು ಮುಂದಕ್ಕೆ ಈ ಮಕ್ಕಳಿಗೆ ಇದರಿಂದ ಉಪಯೋಗ ಆಗುವಂತಹ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಗಿಡಗಳನ್ನು ನೆಡುವ ಯೋಜನೆಯಲ್ಲಿ ಇದ್ದೇವೆ.
ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳು ನೋಡೆ ಬಂದಳು ನೋಡೆ ಮಂದಿರದೊಳು ಬಂದಳು ನೋಡೆ ಬಂದಳು ನೋಡೆ ಮಂದಿರದೊಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಅಂದುಗೆ ತಿರುಗೆಜ್ಜೆ ಘಿಲ್ 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 ಎನ್ನುತ್ತಾ ಅಂದುಗೆ ತಿರುಗೆಜ್ಜೆ ಘಿಲ್ 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 ಎನ್ನುತ್ತಾ ಮುತ್ತು ಪಾದದಿ ಹೆಜ್ಜೆಯ ನಿಕ್ಕುತ್ತಾ ಮುತ್ತು ಪಾದದಿ ಹೆಜ್ಜೆಯ ನಿಕ್ಕುತ್ತಾ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳು ನೋಡೆ ಬಂದಳು ನೋಡೆ ಮಂದಿರದೊಳು ಬಂದಳು ನೋಡೆ ಬಂದಳು ನೋಡೆ ಮಂದಿರದೊಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಬಿಡದೆ ತನ್ನ ಕರಕಮಲದಿ ಅಭಯ ಕೊಡುತ್ತಾ ಬಿಡದೆ ತನ್ನ ಕರಕಮಲದಿ ಅಭಯ ಕೊಡುತ್ತಾ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳು ನೋಡೆ ಬಂದಳು ನೋಡೆ ಮಂದಿರದೊಳು ಬಂದಳು ನೋಡೆ ಬಂದಳು ನೋಡೆ ಮಂದಿರದೊಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಅತಿ ಹರ್ಷದಿ ಹಿತದಿ ತನ್ನ ಪತಿಯ ಸಹಿತಾಗಿ ಅತಿ ಹರ್ಷದಿ ಹಿತದಿ ತನ್ನ ಪತಿಯ ಸಹಿತಾಗಿ ವಾರಿ ನೋಟದಿಂದ ಭಕ್ತರಿಗೆ ವರವ ಕೊಡುತ್ತಾಗಿ ವಾರಿ ನೋಟದಿಂದ ಭಕ್ತರಿಗೆ ವರವ ಕೊಡುತ್ತಾರಿ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳು ನೋಡೆ ಬಂದಳು ನೋಡೆ ಮಂದಿರದೊಳು ಬಂದಳು ನೋಡೆ ಬಂದಳು ನೋಡೆ ಮಂದಿರದೊಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನ ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನ ಪಟ್ಟ ಬೆಳೆಸಿ ಅತ್ತಿಯಿಂದಲಿ ಭಕ್ತರ ಮನೆಗೆ ಪಟ್ಟ ಬೆಳೆಸಿ ಅತ್ತಿಯಿಂದಲಿ ಭಕ್ತರ ಮನೆಗೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳು ನೋಡೆ ಬಂದಳು ನೋಡೆ ಮಂದಿರದೊಳು ಬಂದಳು ನೋಡೆ ಬಂದಳು ನೋಡೆ ಮಂದಿರದೊಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಹೆಜ್ಜೆ ನೋಡೋಣ ಬಾರೆ ಗೋಪಾಲ ಕೃಷ್ಣನ ಹೆಜ್ಜೆ ನೋಡೋಣ ಬಾರೆ ಹೆಜ್ಜೆ ನೋಡೋಣ ಬಾರೆ ಗೋಪಾಲ ಕೃಷ್ಣನ ಹೆಜ್ಜೆ ನೋಡೋಣ ಬಾರೆ ಗೆಜ್ಜೆಯ ಕಾಲಿನ ಅರ್ಜುನ ಸಾರಥಿ ಗೆಜ್ಜೆಯ ಕಾಲಿನ ಅರ್ಜುನ ಸಾರಥಿ ಮೂರ್ಜಗದೊಡೆಯನ ಗೆಜ್ಜೆಯ
ಕಾಲಿನ ಅರ್ಜುನ ಸಾರಥಿ ಮೂರ್ಜಗದೊಡೆಯನ ಹೆಜ್ಜೆ ನೋಡೋಣ ಬಾರೆ ಗೋಪಾಲ ಕೃಷ್ಣನ ಹೆಜ್ಜೆ ನೋಡೋಣ ಬಾರೆ ಮಚ್ಚನಾಗಿ ವೇದವ ತಂದವನಂತೆ ಕೂರ್ಮನಾಗಿ ಬೂಧರ ಕೊಟ್ಟವನಂತೆ ಮಚ್ಚನಾಗಿ ವೇದವ ತಂದವನಂತೆ ಕೂರ್ಮನಾಗಿ ಬೂಧರ ಕೊಟ್ಟವನಂತೆ ವರಹಾನರ ಹರಿಯಾಗಿ ದುರುಳರ ತೀರಿದ ವರಹಾನರ ಹರಿಯಾಗಿ ದುರುಳರ ತೀರಿದ ಚೆಲುವರು ಪಡಿದ ನವ ಬೇಡಿ ತುಳಿದ ಎಲ್ಲರೂ ಪಡಿದ ನವ ಬೇಡಿ ತುಳಿದ ಪುಟ್ಟ ಹೆಜ್ಜೆ ನೋಡೋಣ ಬಾರೆ ಗೋಪಾಲ ಕೃಷ್ಣನ ಹೆಜ್ಜೆ ನೋಡೋಣ ಬಾರೆ ಸೂರ್ಯಕೋಟಿ ಪ್ರಕಾಶದಿ ಮೇರೆ ಮವನ ಚಂದ್ರಕೋಟಿ ಶಿಖರದಿಂದ ಬರುವವನ ಸೂರ್ಯಕೋಟಿ ಪ್ರಕಾಶದಿ ಮೇರೆ ಮವನ ಚಂದ್ರಕೋಟಿ ಶಿಖರದಿಂದ ಬರುವವನ ಮಂದೇಯ ಕಾಯುತ್ತ ಮೈಯೆಲ್ಲ ಧೂಳ್ಗಳು ಮಂದೇಯ ಕಾಯುತ್ತ ಮೈಯೆಲ್ಲ ಧೂಳ್ಗಳು ಚಂದ್ರದಿಂದ ಕೊಳಲ ನೋದೂತ ಬರ್ತಿಹ ಚಂದ್ರದಿಂದ ಕೊಳಲ ನೋದೂತ ಬರ್ತಿಹ ಪುಟ್ಟ ಹೆಜ್ಜೆ ನೋಡೋಣ ಬಾರೆ ಗೋಪಾಲ ಕೃಷ್ಣನ ಹೆಜ್ಜೆ ನೋಡೋಣ ಬಾರೆ ಮಾತೃದ್ರೋಹ ಮಾಡಿದ ಪರಶುರಾಮನ ಪಿತೃವಾಕ್ಯವ ಸಲ್ಲಿಸಿದ ಶ್ರೀರಾಮನ ಮಾತೃದ್ರೋಹ ಮಾಡಿದ ಪರಶುರಾಮನ ಪಿತೃವಾಕ್ಯವ ಸಲ್ಲಿಸಿದ ಶ್ರೀರಾಮನ ಕೃಷ್ಣಾವತಾರನ ಬೌದ್ಧ ಸ್ವರೂಪನ ಕೃಷ್ಣಾವತಾರನ ಬೌದ್ಧ ಸ್ವರೂಪನ ಹಯಮಾನೀರಿದ ಕಲ್ಕಿ ಹಯವದನನ ಹಯಮಾನೀರಿದ ಕಲ್ಕಿ ಹಯವದನನ ದಿವ್ಯ ಹೆಜ್ಜೆ ಪುಟ್ಟ ಹೆಜ್ಜೆ ದಿವ್ಯ ಹೆಜ್ಜೆ ನೋಡೋಣ ಬಾರೆ ಗೋಪಾಲ ಕೃಷ್ಣನ ಹೆಜ್ಜೆ ನೋಡೋಣ ಬಾರೆ ಗೆಜ್ಜೆಯ ಕಾಲಿನ ಅರ್ಜುನ ಸಾರಥಿ ಮೂರ್ಜಗದೊಡೆಯನ ಗೆಜ್ಜೆಯ ಕಾಲಿನ ಅರ್ಜುನ ಸಾರಥಿ ಮೂರ್ಜಗದೊಡೆಯನ ಹೆಜ್ಜೆ ನೋಡೋಣ ಬಾರೆ ಗೋಪಾಲ ಕೃಷ್ಣನ ಹೆಜ್ಜೆ ನೋಡೋಣ ಬಾರೆ ಗೋಪಾಲ ಕೃಷ್ಣನ ಹೆಜ್ಜೆ ನೋಡೋಣ ಬಾರೆ ಜೈ ತುಳಸಿ ಮಾತೆ ಸನ್ಮಂಗಳದಾತೆ ಜೈ ತುಳಸಿ ಮಾತೆ ಸನ್ಮಂಗಳದಾತೆ ದಿವ್ಯಾಭರಣ ಭೂಷಿತೆ ವಿಷ್ಣು ಮನ ಪ್ರೀತೆ ದಿವ್ಯಾಭರಣ ಭೂಷಿತೆ ವಿಷ್ಣು ಮನ ಪ್ರೀತೆ ವಿಷ್ಣು ಮನ ಪ್ರೀತೆ ಜೈ ತುಳಸಿ ಮಾತೆ ಸನ್ಮಂಗಳದಾತೆ ಜೈ ತುಳಸಿ ಮಾತೆ ಸನ್ಮಂಗಳದಾತೆ ಸಕಲ ಸಂಪದ ಭಾಗ್ಯ ವಿಧಾತೆ ಪದ್ಮನಾಭ ಪ್ರಿಯೇ ಸಕಲ ಸಂಪದ ಭಾಗ್ಯ ವಿಧಾತೆ ಪದ್ಮನಾಭ ಪ್ರಿಯೇ सकलारोग्य संपत्करिणि पद्मपत्र निलये सकलारोग्य संपत्करिणि पद्मपत्र निलये जय हे मंगल दिव्यांगी जय हे मंगल दिव्यांगी जय तुलसी माते जय तुलसी माँ
ಹರೆ ಅಭಯ ಪ್ರದಾತೆ ಪುರುಷೋತ್ತಮ ರಮಣಿ ಸರ್ವರೋಗ ಹರೆ ಅಭಯ ಪ್ರದಾತೆ ಪುರುಷೋತ್ತಮ ರಮಣಿ ಸರ್ವಜ್ಞೆ ಸರ್ವ ಪಾಪ ಹರೆ ದಿವ್ಯ ರೂಪ ವರದೆ ಸರ್ವಜ್ಞೆ ಸರ್ವ ಪಾಪ ಹರೆ ದಿವ್ಯ ರೂಪ ವರದೆ ಜಯ ಹೇ ಮುನಿಜನ ವಂದಿತೆ ಜಯ ಹೇ ಮುನಿಜನ ವಂದಿತೆ ಜಯ ತುಳಸಿ ಮಾತೆ 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 ಸನ್ಮಂಗಲದಾತೆ ಜಯ ತುಳಸಿ ಮಾತೆ ಸನ್ಮಂಗಲದಾತೆ ದಿವ್ಯಾಭರಣ ಭೂಷಿತೆ ವಿಷ್ಣು ಮನ ಪ್ರೀತೆ ವಿಷ್ಣು ಮನ ಪ್ರೀತೆ ವಿಷ್ಣು ಮನ ಪ್ರೀತೆ अजं निर्विकल्पं निराकारमेकं निरानन्दमानन्दमद्वैतपूर्णं परं निर्गुणं निर्विशेषं निरीहं परब्रह्मरूपं गणेशं भजेम गुणातीतमानं चिदानन्दरूपं चिदाभासकं सर्वगं ज्ञानगम्यं मुनिध्येयमाकाशरूपं परेशं परब्रह्मरूपं गणेशं भजे ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಕಾನನ್ ಸರ್ ಲಯನ್ಸ್ ಕ್ಲಬ್ ಚೋಟ ಮಂಗಳೂರು ಇವರನ್ನು ಸ್ವಾಗತಿಸಲು ಸುಷ್ಮಿತಾ ಅವರು ಬರುತ್ತಿದ್ದಾರೆ. ಜೈ ಶ್ರೀರಾಮ್. ಲಯನ್ ನಾರಾಯಣ ಲಯನ್ಸ್ ಕ್ಲಬ್ ಚೋಟ ಮಂಗಳೂರು ಇವರು ಡಿಫೆನ್ಸ್ ರಿಟೈರ್ ಆಗಿದ್ದರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನಿರ್ವಾಹಕರಾಗಿ ಕೆಲಸ ನಿರ್ವಹಿಸುತ್ತಿದ್ದು ಎಕ್ಸ್ ಸರ್ವಿಸ್ ಅಧ್ಯಕ್ಷರಾಗಿ ಮತ್ತು ಈಗ ನಿಯೋಜಿತ ಝೋನಾ ಅಧ್ಯಕ್ಷರಾಗಿ ಲಯನ್ಸ್ ಕ್ಲಬ್ ಚೋಟ ಮಂಗಳೂರು ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರನ್ನು ಗಣ್ಯರಾದ ಶ್ರೀಧರ್ ಭಟ್ ಸರ್, ಲಕ್ಷ್ಮಣ್ ಶೆಣೈ ಹಾಗೂ ಇತರ ಗಣ್ಯ ವ್ಯಕ್ತಿಗಳು ಇವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ನಮಿತಾ ಶಾ ಇವರು ಚೋಟ ಮಂಗಳೂರು ನಿವೃತ್ತ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಚೋಟ ಮಂಗಳೂರು ಮತ್ತು ಇವರು ಯವನ ಟ್ರಸ್ಟ್ ಸ್ಥಾಪಕಾಧ್ಯಕ್ಷರಾಗಿದ್ದರು. ಉದ್ಯಮಿ ಮತ್ತು ರಾಜಕೀಯ ಪಕ್ಷದಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇವತ್ತು 4ನೇ ದಿನ ಕೂಡ ಅದಕ್ಕೊಂದು 0 ಸೇರಿಸಿದರೆ 40. ನಮ್ಮ ಸಂಸ್ಥೆಯ ವರ್ಷ 40ರ ಹರುಷ. ಹಾಗೆ ಇವತ್ತು ಮೈದಾನದ ಸುತ್ತ ಗಿಡಗಳು ಕೂಡ ಮಳೆ ಬಿಸಿಲಿನ ಮಧ್ಯೆ ನಳಿಸುವಂತಹ ಗಿಡಗಳ ಸಾಲು 40 ಗಿಡಗಳನ್ನು ಇವತ್ತು ಲಕ್ಷ್ಮಣ್ ಶೆಣೈ ಅವರು ನೀಡಿದ್ದಾರೆ. ಸಾಂಕೇತಿಕವಾಗಿ ಹಣ್ಣು ನೀಡುವ, ಫಲ ನೀಡುವ ವೃಕ್ಷಗಳನ್ನು ಅಥವಾ ಗಿಡಗಳನ್ನು ನಾವು ನೆಟ್ಟಿದ್ದೇವೆ. 40 ಗಿಡಗಳು, 40 ವರ್ಷ, 4ನೆಯ ದಿನ. ಹೀಗೆ ಒಂದು ಯೋಗಾನುಯೋಗ. ನಾಳೆ ಯೋಗದ
ಅಂತಾರಾಷ್ಟ್ರೀಯ ದಿನ. ಇವತ್ತು ಅಂತಾರಾಷ್ಟ್ರೀಯ ಒಂದು ಸಂಸ್ಥೆಯಾದಂಥ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರು ನಾರಾಯಣರವರು ಅವರನ್ನು ಪ್ರಥಮ ಬಾರಿಗೆ ಪರಿಚಯಿಸಿಕೊಂಡಾಗ ಬಹಳ ಖುಷಿಪಟ್ಟೆ. ಯಾಕೆಂದರೆ ಅವ್ರದ್ದು ಬಹುಮುಖ ವ್ಯಕ್ತಿತ್ವ, ಅನೇಕ ಅದು ರಾಷ್ಟ್ರದ ಒಂದು ರಕ್ಷಣಾ ವ್ಯವಸ್ಥೆಯ ಅನುಭವ, ಅದೇ ರೀತಿ ಈಗ ಕಪ್ಪು ಕೋಟು ಹಾಕುತ್ತಿರೋ ಅನುಭವ, ಇದೆರಡು ಕೂಡ ಒಬ್ಬರೇ ವ್ಯಕ್ತಿಯಲ್ಲಿ ಅಥವಾ ಬೇರೆ ಇನ್ನೂ ಅನೇಕ ಅನುಭವಗಳವರಲ್ಲಿದೆ. ನನಗಾದರೆ 1971ನೇ ಇಸ್ವಿಯಲ್ಲಿ ವಿವೇಕಾನಂದ ಕಾಲೇಜಿನಲ್ಲಿ ಫಸ್ಟ್ ಟೈಮ್ ಕ್ಲಾಸಿನೊಳಗೆ ಹೋಗೋದು. 2007ರಲ್ಲಿ ಕೆನರಾ ಕಾಲೇಜಿನ ಕ್ಲಾಸಿಂದ ಹೊರಗೆ ಬಂದದ್ದು. ನಮ್ಮದು ಅನುಭವವೇ ಬೇರೆ. ಇವ್ರದ್ದು ಹಾಗಲ್ಲ. ಲಯನ್ ನಾರಾಯಣರವರು ಬಹಳ ಒಳ್ಳೆಯ ಅನುಭವಿ ಮಾತ್ರ ಅಲ್ಲ, 4 ಜನರಿಗೆ ನಾವು ಸ್ಪಂದಿಸಬೇಕು ಅನ್ನುವಂಥ ವಿಚಾರ ಹೊಂದಿದವರು ಲಯನ್ ಸಂಸ್ಥೆಯ ಧ್ಯೇಯವೇ ಹಾಗೆ. ನಾರಾಯಣರವರು ಇವತ್ತು ಮಂಗಳ ಸೇವಾ ಸಮಿತಿ ಈ ಕಾರ್ಯಕ್ರಮ ಕೀರ್ತಿಶೇಷ PM ಶೆಣೆಯವರ 100ನೇ ವರ್ಷದ ಕಾರ್ಯಕ್ರಮ, ಹಾಗೆ ಲಯನ್ ಲಕ್ಷ್ಮಣ್ ಶೆಣೆಯವರ ಆತ್ಮೀಯತೆ ಇದೆಲ್ಲ ಅವರನ್ನು ಇಲ್ಲಿ ಬರುವ ಹಾಗೆ ಮಾಡಿದೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಾವು ಪ್ರೀತಿಯ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಒಟ್ಟೊಟ್ಟಿಗೆ ಇದ್ದರು ಹರಿಕೃಷ್ಣಪುರವರು ಹಾಗೂ KC ಪ್ರಭುಗಳವರು. ಅಂದರೆ ನಮ್ಮ ಸಂಸ್ಥೆಗೂ ಲಯನ್ಸ್ ಸಂಸ್ಥೆಗೂ ಅವಿನಾಶವಾದಂಥ ಅವಿನಾಭಾವ ಆ ಸಂಬಂಧ. ಅನೇಕ ಗವರ್ನರ್ರ ಜೊತೆಗೆ ಬೇರೆ ಬೇರೆ ಕ್ಲಬ್ನ ಸದಸ್ಯರುಗಳಿಗೆ ಆಗಮಿಸಿದ್ದಾರೆ, ನಮ್ಮ ಆತಿಥ್ಯವನ್ನು ಸ್ವೀಕರಿಸಿದ್ದಾರೆ. ಮಾತ್ರ ಅಲ್ಲ, ಈ ಸಂಸ್ಥೆ ಅವರಿಂದ ಉಪಕಾರವನ್ನು ಕೂಡ ಪಡೆದಿದೆ. ಇವತ್ತು ಗಿಡಗಳ ನೆಟ್ಟಿದ್ದೀರಿ ಮೇಡಮ್, ಆ ಗಿಡಗಳು ಫಲ ಪುಷ್ಪ ಕೊಟ್ಟ ಹಾಗೆ ಈ ಮಕ್ಕಳಲ್ಲೂ ಕೂಡ ಗಿಡ ನೆಡುವ ಮನಸ್ಸು ಮಾತ್ರ ಅಲ್ಲ, 4 ಜನರಿಗೆ ಉಪಕಾರ ಆಗುವಂಥ ಮನಸ್ಸು. ಯಾಕೆಂದರೆ ಗಿಡಕ್ಕೆ ಒಂದು ವಿಶೇಷ ಒಂದು ಅರ್ಥ ಕೂಡ ಇದೆ. ಯಾವತ್ತು ಗಿಡ ಅಥವಾ ಮರ ತಾನು ಕೊಟ್ಟ ಫಲವನ್ನು ಪುನಃ ತಾನು ಸ್ವೀಕರಿಸುವುದು ಅದು ಇತರರಿಗೆ, ಬಿಟ್ಟ ಹೂವು ಅದು ಇತರರಿಗೆ. ಹಾಗೆ ನೆರಳು ಕೊಡ್ತದೆ, ಸೂರ್ಯನ ಶಾಖ ತಾನು ಪಡೀತದೆ, ಅಡಿಯಲ್ಲಿದ್ದವರಿಗೆ ತಂಪು ನೀಡ್ತದೆ. ಇದು ಮರ ಕೊಡುವ ಮೌನ ಸಂದೇಶ. ಆದ್ದರಿಂದ ನಾವು ಒಂದು ಮರವನ್ನು ನೋಡ್ತಾ ಅಲ್ಲಿಂದಲೇ ನಾವು ಅದನ್ನು ಗುರುವಾಗಿ ಸ್ವೀಕರಿಸಬಹುದು. ಒಂದು ನದಿ ಕೂಡ ಅದೇ ರೀತಿ. ಆ ನದಿ ಯಾವತ್ತೂ ತನ್ನ ನೀರು ತಾನು ಉಪಯೋಗಿಸುವುದಿಲ್ಲ, ಇತರರಿಗಾಗಿ. ಹಾಗೆ ನಾನು ಮಕ್ಕಳಿಗೆ ಯಾವಾಗ ಕೆಲಸದಲ್ಲಿ ಕೂತ್ಕೊಂಡು ಹೀಗೆ ಸಂಗತಿ ಕತೆ ಹೇಳಿದಾಗ ಹೇಳಲಿಕ್ಕುಂಟು. ನೀವು ಕಲಿತು ದೊಡ್ಡವರಾಗಬೇಕು, ಒಳ್ಳೆಯ ಆದರ್ಶ ಇರಬೇಕು. ಆದರ್ಶ ಯಾವಾಗ ಸಣ್ಣದಾಗಬಾರ್ದು, ದೊಡ್ಡ ಆದರ್ಶ. ಯು ಲುಕ್ ಎಟ್ ದಿ ಸ್ಟಾರ್ಸ್ ಸೊ ದಟ್ ಯು ಕ್ಯಾನ್ ರೀಚ್ ದಿ ಟಾಪ್ ಆಫ್ ದಿ ಟ್ರೀ ಅಂತ ಅವರಲ್ಲಿ ಒಂದು ರೀತಿಯ ಸಂಸ್ಕಾರವನ್ನು ನಾವು ಕೊಡ್ತಾ ಬರ್ತಾ ಇದ್ದೇವೆ. ನಿನ್ನೆ ಡಿಗ್ರಿ ಸ್ಟೂಡೆಂಟ್ಸಿಗೆ ಸುಮಾರು ಜನ ಕಾಲೇಜ್ ಸ್ಟೂಡೆಂಟ್ಸ್ಗಳಿದ್ದಾರೆ. ಎಲ್ಲರಿಗೂ ರಿಸಲ್ಟ್ ಬಂತು. ಕೆಲವರು ಮಾರ್ಕ್ ನೋಡುವಾಗ ಅದನ್ನು ಕೇಳುವಾಗಲೇ ನನಗೆ ಆಶ್ಚರ್ಯ. ಯಾಕೆಂದರೆ ನಾನು ಕಾಲೇಜಿನಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡಿದೆ. 90ರ ಮೇಲೆ ಮಾರ್ಕ್ ತೆಗಿತಾರೆ. ಸಂತೋಷ, ನೀವು ಪುನಃ ಕಲಿತೀರಾ, ವ್ಯವಸ್ಥೆ ಮಾಡುವ. ಆ ರೀತಿಯಲ್ಲಿ ಮಕ್ಕಳಲ್ಲಿರುವ ಸೂಕ್ತವಾದಂಥ ಪ್ರತಿಭೆಯನ್ನು ನಾವು ಹೊರತೆಗೆಯುವಂಥದ್ದು. ಅವರು ಇದೇ ಸಂಸ್ಥೆಗೆ ನೀವು ಸಹಾಯ ಮಾಡಿ ಅಂತ ನಾವು ಹೇಳೋದಿಲ್ಲ. ಆದರೆ ನೀವು ಎಲ್ಲೇ ಇರಿ, ಏನೇ ಆಗಿರಿ, ಒಳ್ಳೆಯವರಾಗಿರಿ. ಒಂದು, ಎರಡನೇದು 4 ಜನರಿಗೆ ಉಪಕಾರ ಆಗುವ ರೀತಿಯಲ್ಲಿ ಬದುಕಿ ಇರ್ತಾರೆ. ಅವರಿಗೆ ನಾನು ಹಾಗಾಗಿ ಉದಾಹರಣೆ ಕೊಡುವಂಥದ್ದು ಒಂದು ನಾಣ್ಯದ ಉದಾಹರಣೆ ಅಥವಾ ಒಂದು 2,000 ರೂಪಾಯಿ ನೋಟಿದ್ದು. ಯಾಕೆಂದರೆ ಮಕ್ಕಳಿಗೆ ಬೇಗ ಅರ್ಥ ಆಗ್ತದೆ, ದೊಡ್ಡವರಿಗೂ ಕೂಡ ಬೇಗ ಅರ್ಥ ಆಗ್ತದೆ. 2 ಕಡೆಯಲ್ಲಿ ಪ್ರಿಂಟ್ ಆದರೆ ಮಾತ್ರ 2,000 ರೂಪಾಯಿದ್ದು ನಮಗೆ ಆ ನೋಟಿಗೆ ಬೆಲೆ, ಅದಕ್ಕೆ ಚಲಾವಣೆ ಇರ್ತದೆ 5 ರೂಪಾಯಿ ನಾಣ್ಯ ಕೂಡ. ಒಂದೇ ಕಡೆ ಪ್ರಿಂಟ್ ಆದರೆ, ಇನ್ನೊಂದು ಕಡೆ ಬ್ಲ್ಯಾಂಕ್ ಆದರೆ ಯಾರಿಗೆ ಬೇಕಾ ನೋಟು? ನಮ್ಗೆ ಯಾರಿಗಾದರೂ ಬೇಕಾ? ಬೇಡ. ಅದೇ ರೀತಿ ನಮ್ಮ ಬದುಕು ಕೂಡ ನಮ್ಮ ವ್ಯಕ್ತಿಗತ ಜೀವನದಲ್ಲಿ ತುಂಬ ಸಾಧನೆ ಒಳ್ಳೆಯದಾಗಬೇಕು, ತುಂಬ ಕಲಿಬೇಕು, ಆರ್ಥಿಕ ಚೈತನ್ಯ ಬರಬೇಕು, ಒಳ್ಳೆ ಬುದ್ಧಿವಂತರಾಗಬೇಕು. ಇದು ಒಂದು ಮುಖ. ಇನ್ನೊಂದು ಮುಖ ಅಂದರೆ ನಾವು 4 ಜನರಿಗೆ ಉಪಕಾರ ಆಗುವ ರೀತಿ ಬದುಕಬೇಕು. ಯಾವ ರೀತಿ ನಾಣ್ಯಕ್ಕೆ 2 ಕಡೆ ಪ್ರಿಂಟ್ ಆದರೆ ಮಾತ್ರ ಅದಕ್ಕೆ ಚಲಾವಣೆಯು, ನಮ್ಮ ಬದುಕಿಗೂ ಕೂಡ ಕೇವಲ ಒಂದು ಮುಖ ಮಾತ್ರ, ನಾನು ನನ್ನ ಮನೆಯವರು, ಮುಗೀತು. ಹೆಚ್ಚಿನವರು ಆ ಚೌಕಟ್ಟಿಂದ ಹೊರಗೆ ಬರುವುದೇ ಇಲ್ಲ. ಬದಲಾಗಿ ಪಾಪದವರು ಯಾರಿದ್ದಾರೆ ಅಂಥವರಿಗೆ ನೀವು ಸಹಾಯ ಮಾಡಿ. ದೊಡ್ಡದಾದಂಥ ಸಂಪಾದನೆ ಆದಾಗ ಇದೇ ಮಂಗಳಾ ಸೇವಾ ಸಮಿತಿಗೆ ಬಂದು ಬಾಲ ಸಂರಕ್ಷಣಾ ಕೇಂದ್ರಕ್ಕೆ ಸಹಾಯ ಮಾಡಿ ಅಂತ ಹೇಳೋದಿಲ್ಲ. ಬನ್ನಿ, ಸಹಾಯ ಮಾಡಿ, ಸಂತೋಷ. ಇಲ್ಲದಿದ್ದರೂ ಬೇಸರ ಇಲ್ಲ. ಆದರೆ ಎಲ್ಲೋ
ಇನ್ನೊಬ್ಬರಿಗೆ 4 ಜನರಿಗೆ ಉಪಕಾರ ಮಾಡಿದ್ರಂತಾದರೆ ನೀವು ಇಲ್ಲಿ 10 ವರ್ಷವೋ 2 ವರ್ಷವೋ ಇದ್ದಂಥ ಆ ಒಂದು ಸಾರ್ಥಕತೆಯನ್ನು ಬದುಕ್ತೀರಿ. ಲಯನ್ಸ್ ಸಂಸ್ಥೆ ಕೂಡ ಅದನ್ನೇ ಹೇಳುವಂಥದ್ದು. ನಮ್ಮ ಬದುಕಿನ ಜೊತೆಯಲ್ಲಿ 4 ಮಂದಿಗೆ ಜೊತೆಯಾಗಿ ಹೆಜ್ಜೆ ಹಾಕುವ, ಅವರಿಗೂ ಸಹಕರಿಸುವ ಅನ್ನುವಂಥ ಮನೋಭೂಮಿಕೆಯ ಲಯನ್ಸ್ ಮಿತ್ರರು ಆಗ ಮೈದಾನದ ಪಕ್ಕದಲ್ಲಿ ಗಿಡಗಳನ್ನು ನೆಟ್ಟರು. ಇವತ್ತು ಲಯನ್ಸ್ ನೇತಾರರು ನಮ್ಮ ಮುಂದೆ ಇದ್ದಾರೆ. ಹಾಗೆ ಉಮೇಶ್ ಕಾಮತ್, PM ಶೆಣೆಯವರ ಒಡನಾಡಿಗಳು ಬಹಳ ಜನ. ಮೊನ್ನೆ ಒಬ್ಬರು ಹಿರಿಯರು ಏರಿಯಾ ಲಕ್ಷ್ಮೀನಾರಾಯಣವರು ಬಂದರು. ಅದೇ ರೀತಿ ನಿನ್ನೆ ಶ್ರೀಧರ ಭಟ್ರು ಅವರ ಅನುಭವದ ಬುತ್ತಿಯನ್ನು ಬಿಚ್ಚಿಟ್ರು, ಎಷ್ಟು ನಮಗೆ ಸಹಾಯ ಮಾಡ್ತಾಯಿದ್ರು ಅಂತ. 40 ವರ್ಷಗಳ ಹಿಂದೆ ನನಗೂ ನೆನಪಿದೆ. ಆಗ ನಾನು ಇನ್ನೂ ಕೆನರಾ ಕಾಲೇಜ್ ಬಿಟ್ಟ ನಂತರ ತಾರಾ ಕ್ಲಿನಿಕ್ ಹೋಗೋದು, ಅಲ್ಲಿ ಅವರ ಜೊತೆಯಲ್ಲಿ ಮಾತಾಡುವಂಥದ್ದು, ಆಗ 6 ಮಕ್ಕಳ ಜೊತೆಯಲ್ಲಿ ಪ್ರಾರಂಭ ಆದಂಥದ್ದು. ಹೀಗೆ ವರ್ಷಗಳು ಸಂತಾ ಇದೆ. ಉಮೇಶ್ ಕಾಮತ್ರು ಅವರ ಸಂಗಾತಿ, ಅವರ ಜೊತೆಯಾಗಿ ಧಾರ್ಮಿಕ ಕ್ಷೇತ್ರ ದುಡಿದವರು, ಅವರು ಇವತ್ತು ಬಂದಿದ್ದಾರೆ. ಲಕ್ಷ್ಮಣ ಶೆಣೆಯವರು ಅವರನ್ನು ಭಾಳ ಪ್ರೀತಿಯಿಂದ ಬರಮಾಡಿಕೊಂಡು ಇಲ್ಲಿ ವೇದಿಕೆಯಲ್ಲಿ ಕುತ್ಕೊಳಿಸಿದ್ದಾರೆ. ಅದೇ ರೀತಿ ನಮ್ಮ ಅನೇಕ ಮಂದಿ, ನನಗೆಲ್ಲರಿಗೂ ಕೂಡ ಒಬ್ಬೊಬ್ಬರಾಗಿ ನಾನು ಹೇಳ್ತಾ ಇಲ್ಲ, ಬಹಳ ಖುಷಿ ನಮಗೆ. ಯಾಕಂತಂದರೆ ಸುಮಾರು 39 ವರ್ಷಗಳ ಹಿಂದೆ ತೊಕ್ಕೊಟ್ಟು ಹೇಗಿತ್ತು, ಕುತ್ತಾರ ಪದವು ಎಷ್ಟು ಸಣ್ಣದಿತ್ತು, ದೇರಳಗಟ್ಟೆಯಲ್ಲಿ 4 ಅಂಗಡಿ ಕೂಡ ಇರಲಿಲ್ಲ. ಇದೆಲ್ಲ ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರಾರಂಭ ಆದದ್ದು 1980ರಲ್ಲಿ. ಅದೇ ರೀತಿ ನಿಟ್ಟೆಯವರ ವಿದ್ಯಾಸಂಸ್ಥೆಗಳು 80ರಲ್ಲಿ ಪ್ರಾರಂಭ ಆದದ್ದು, ನಮ್ಮದು ಕೂಡ 80ರಲ್ಲಿ ಪ್ರಾರಂಭ ಆದದ್ದು. ಹೀಗೆ ಈ ಕಡೆಯಲ್ಲಿ ನಮಗೆ ನನ್ನ 40 ವರ್ಷಗಳ ಬದುಕನ್ನು ಕೂಡ ನಾನು ಇಲ್ಲೇ ಕಟ್ಟಿಕೊಂಡವ. ಕಾಲೇಜ್ ಆದ ಕೂಡಲೇ ಇಲ್ಲಿ ಬರೋದು. ಆಗ ನಮ್ಮ ಹತ್ರ ಸಿಟಿ ಬಸ್ನಲ್ಲೇ ಬರೋದು ನಾವು. ಎಷ್ಟೋ ಸಲ ಬಸ್ ಇಲ್ಲದಿದ್ದರೆ ಸೀದಾ ತೊಕ್ಕೊಟ್ಟಿನವರಿಗೆ ತಲೆ ಬಗ್ಗಿಸಿಕೊಂಡು ನಡ್ಕೊಂಡು ಹೋಗೋದು ಸೀದಾ ಆರಾಮದಲ್ಲಿ. ಹೀಗೆ ಆ ದಿನಗಳು ಭಾಳ ಚೆನ್ನಾಗಿತ್ತು. ಈ ಸಂದರ್ಭ 40 ವರ್ಷ ಇದನ್ನು ನಾವು ಮೆಲುಕು ಹಾಕ್ತಾ ಇದ್ದೇವೆ. ಬಂದಂಥ ಎಲ್ಲರಿಗೂ ಕೂಡ ವಿಶೇಷವಾಗಿ ಲಕ್ಷ್ಮಣ ಶೆಣೆಯವರು ತುಂಬ ಮುತುವರ್ಜಿ ವಹಿಸಿದರು. ತಂದೆಯವರನ್ನು ನಾವು ತುಂಬ ಗೌರವದಿಂದ ಕಾಣಬೇಕು ಅನ್ನೋದಕ್ಕೆ ಅವರೊಂದು ರೋಲ್ ಮಾಡೆಲ್. ಯಾಕೆಂದರೆ ನಾವು ವರ್ಷಕ್ಕೊಮ್ಮೆ ನೆನೆಯುವಂಥದ್ದು ಹೀಗೆಲ್ಲ ಕೆಲವು ಸಂಪ್ರದಾಯಗಳಿದೆ. ಆದರೆ ಇದು ಹಾಗಲ್ಲ. 100 ವರ್ಷಗಳಲ್ಲಿ ಅವರು ಇವತ್ತು ಇದ್ದಿದ್ದರೆ ಅವರದ್ದು ಶತಮಾನ. ಇವತ್ತು ಅವರ ಕೀರ್ತಿಯ ಒಂದು ವಿಶೇಷ ಕಾರ್ಯಕ್ರಮವಾಗಿ ಕೂಡ ಅದೇ ರೀತಿ ನಮ್ಮ ಸಂಸ್ಥೆಯ 42 ಸಮ್ಮಿಳಿತಗೊಳಿಸಿ ಅನುಸಂಧಾನಗೊಳಿಸಿ ಈ ಕಾರ್ಯಕ್ರಮ ಮಾಡಿದ್ದೇವೆ. ನಾಳೆ ನಾಡ್ದು ಭಾನುವಾರದ ತನಕ ನೀವೆಲ್ಲ ಬರಬೇಕು. ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಜನರನ್ನು ಭಾನುವಾರ ವಿಶೇಷವಾಗಿ ನಾವು ಇಡೀ ದಿವಸದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಶನಿವಾರ ಕೂಡ ಕೀರ್ತಿಶೇಷ ರಾಮನಾಥ್ ಶೆಣೆಯವರ PM ಶೆಣೆಯವರ ಹಿರಿಯ ಪುತ್ರ ಹಾಗೂ ಲಕ್ಷ್ಮಣ ಶೆಣೆಯವರ ಅಣ್ಣ, ಅವರ ನೆನಪಿನಲ್ಲಿ ಕೂಡ ಕಾರ್ಯಕ್ರಮ ನಾವು ನಡೆಸಲಿಕ್ಕಿದೆ. ಈ ಒಂದು ವಾರದಲ್ಲಿ ನಡೀತಾ ಇರುವ ವಿಜೃಂಭಣೆಯಲ್ಲಿ ನಡೀತಾ ಇರುವ ಈ ಆಚರಣೆಗಳು ಒಂಥರ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಹಬ್ಬ ಮಾಡುವುದಂಗೆ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಇಲ್ಲಿ ಸುಮಾರು ಅನುಭವಗಳಾಗಿದೆ. ಯಾವುದೋ ಒಂದು ಫಂಕ್ಷನ್ ನಡೆಯುವಾಗಲೂ ಕೂಡ ಅದೊಂಥರ ಹಬ್ಬ ಥರ ಮಾಡ್ತಾರೆ. ಇಲ್ಲಿ ಭಾಳ ಸಂತೋಷದ ವಿಷಯ. ಹಾಗೆ ಈ ಒಂದು 2-3 ಪ್ರೋಗ್ರಾಮ್ಸ್ ಒಟ್ಟಿಗೆ ಮಾಡಿ ನಮ್ಮ ಲಯನ್ ಶೆಣೈಯವರ 70ನೇ ಹುಟ್ಟುಹಬ್ಬ ಕೂಡ ಮೊನ್ನೆ ನಾವು ಆಚರಿಸ್ತೀವಿ ಇಲ್ಲಿ. ಹಾಗೆ ಇದನ್ನೆಲ್ಲ ನೋಡುವಾಗ ಈ ಒಂದು ಸೇವಾ ಸಮಿತಿ ಅಂತ ಒಂದು ಹೆಸರು ಅದೊಂದು ಅರ್ಥಪೂರ್ಣವಾಗಿದೆ ಅಂತ ನನಗೆ ಅನ್ನಿಸ್ತದೆ. ಸೇವೆಗಳು ಬೇಕಾದಷ್ಟು ನಡೀತಾ ಇದೆ. ಈ ಒಂದು ಸಮಿತಿ 40 ವರ್ಷ ನಡೆಸ್ಕೊಂಡು ಬಂದಿರುವ ಆ ದಾರಿ ಒಂದು ಸ್ವಲ್ಪ ನಾವು ಹಿಂದಿರುಗಿ ನೋಡಿದರೆ, ಅನಂತಕೃಷ್ಣ ಅಣ್ಣ ಈಗ ಹೇಳಿದ್ದಾರೆ, ಆ ಡಿಟೇಲ್ ಆಗಿ ಅವರು ಅದರ ಬಗ್ಗೆ ಒಂದು ವಿವರಣೆ ಕೊಟ್ಟಿದ್ದಾರೆ. ಅದನ್ನು ನಾವು ಯೋಚನೆ ಮಾಡಿದರೆ ಒಂದು 40 ವರ್ಷ ಒಂದು ಸಂಘ ಸಂಸ್ಥೆಯನ್ನು ನಡೆಸ್ಕೊಂಡು ಬರೋದು ಅಂತ ಹೇಳಿದ್ರೆ ಅಷ್ಟೊಂದು ಈಸಿ ಅಲ್ಲ, ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಬಟ್ ಇಲ್ಲಿ ವರ್ಷದಿಂದ ವರ್ಷಕ್ಕೆ ಅದು ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತಿರೋದು ನಮಗೆಲ್ಲರಿಗೂ ಗೊತ್ತಿದೆ. ನಾವು ಎಲ್ಲರೂ ಅದರಲ್ಲಿ ಭಾಗವಹಿಸ್ತೀವಿ. ಇವತ್ತು ಬಂದಾಗ ಇಲ್ಲಿ ಕೂರಲಿಕ್ಕೆ ಜಾಗ ಇಲ್ಲದ ಆ ಒಂದು ಪರಿಸ್ಥಿತಿ ಕೂಡ ನೋಡಲಿಕ್ಕೆ ಬಂತು.
ಅಷ್ಟು ಜನ ಎಲ್ಲಿಂದ ಬರ್ತಾರೆ ಈ ಒಂದು ಏರಿಯಾಕ್ಕೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಯಾವ ದಿವಸ ಬಂದರೂ ಕೂಡ, ಮೊನ್ನೆ ಕೂಡ ನಾವು ಬಂದಿದ್ದೇವೆ, ಆವಾಗಲೂ ಕೂಡ ಇಷ್ಟೇ ಜನ ಇದ್ದರು, ಇದಕ್ಕಿಂತ ಜಾಸ್ತಿ ಇದ್ದರು ಅವತ್ತು. ಸೊ ಅಂಥ ಪರಿಸ್ಥಿತಿಯಲ್ಲಿ ಈಗ ನಮ್ಮನ್ನು ಲಯನ್ಸ್ ಕ್ಲಬ್ಬಿನ ಬಗ್ಗೆ ಕೂಡ ಅವರು ತುಂಬ ಒಳ್ಳೆಯ ರೀತಿಯಲ್ಲಿ ಮಾತಾಡಿದ್ದಾರೆ. ನಮ್ಮದು ಒಂದು ಸೇವಾ ಸಂಘಟನೆ, ಅದರಲ್ಲಿ ನಾವು ಮಾಡ್ತಾ ಇರೋದು, ಬಟ್ ಇಲ್ಲಿ ಮಾಡ್ತಾ ಇರೋದು ನಾವು ಮಾಡ್ತಾ ಇರೋದಕ್ಕಿಂತ ಎಷ್ಟೋ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ನಮ್ಮದು ಒಂದೊಂದು ಸಂದರ್ಭದಲ್ಲಿ ಮಾಡ್ತಾ ಇದ್ವಿ, ಅವರು ಯಾವಾಗಲೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಅಂತ ಇದರಲ್ಲಿ ನಾನು ಅವರನ್ನು ಆ ಸಂಘಟನೆಯನ್ನು, ಸಂಘದ ಪದಾಧಿಕಾರಿಗಳನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಮುಂದೆ ಕೂಡ ಇದಕ್ಕಿಂತ ಇನ್ನು ಒಳ್ಳೆಯ ರೀತಿಯಲ್ಲಿ ಆಗಲಿ ಎಂದು ಹಾರೈಸ್ತಾ ಇದ್ದೀನಿ. ಈ ನಮಗೆ ಇಲ್ಲಿ ನಮಗೊಂದು ನಮ್ಮ 3 ಜನಕ್ಕೆ ಒಂದು ಸನ್ಮಾನ ಕೂಡ ಮಾಡಿದ್ದಾರೆ ಇವತ್ತು ಕರೆದುಬಿಟ್ಟು, ಲಯನ್ಸ್ ಕ್ಲಬ್ಬಿನವ್ರಿಗೂ ಮತ್ತು ಉಮೇಶ್ ಅಣ್ಣನವ್ರಿಗೂ ಕೂಡ ಒಂದು ಸನ್ಮಾನ ಮಾಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಚಿರಋಣಿಯಾಗಿದ್ದೀನಿ. ಲಯನ್ಸ್ ಸೇವಾ ಸಂಸ್ಥೆಯ ಮುಖಾಂತರ ಕೆಲವೊಂದು ಸೇವಾ ಚಟುವಟಿಕೆ ನಡೆಸಲು ನಮಗೆ ಅವಕಾಶ ಮಾಡಿಕೊಟ್ಟಕ್ಕೆ ಪ್ರಪ್ರಥಮವಾಗಿ ಮಂಗಳ ಸೇವಾ ಟ್ರಸ್ಟ್ ಸಂಸ್ಥೆಯ ಸಂಚಾಲಕರಾದ ಡಾಕ್ಟರ್ ಅನಂತ್ ಕೃಷ್ಣ ಭಟ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯಾಕೆಂದರೆ ಒಂದು ವಾರದ ಭಾಗವತ ಸಪ್ತಾಹದ ಜೊತೆಗೆ ಸಭಾ ಕಾರ್ಯಕ್ರಮ, ಅದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಸೇವಾ ಚಟುವಟಿಕೆ ಒಂದು ಇಲ್ಲಿ ನಡೀತಾ ಇರ್ತದೆ. ಮೊನ್ನೆ ತಾನೇ ನಾವು ಸೆಂಟ್ ಝೇವಿಯರ್ ITIಗೆ ಅವರಿಗೆ ಬೇಕಾದಂತಹ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಮಕ್ಕಳ ಕಲಿಯುವಿಕೆಗಾಗಿ ನಾವು ನೀಡಿದ್ದೇವೆ. ಇದಕ್ಕೆ ಪ್ರೇರಣೆಯಾಗಿ ನಮಗೆ ಲಯನ್ನ ಲಕ್ಷ್ಮಣ್ ಶೆಣೆ ಅವರು ತುಂಬ ಸಹಕಾರ ನೀಡಿದ್ದಾರೆ. ಅವರ ಮುಖಾಂತರ ಹಾಗೂ ನಮ್ಮ ಎಲ್ಲ ಲಯನ್ ಬಾಂಧವರು ಸೇರಿಕೊಂಡು ಈ ಒಂದು ಸೇವಾ ಚಟುವಟಿಕೆ ನೆರವೇರಿಸಿದ್ದೇವೆ. ಅದೇ ರೀತಿ ಡಾಕ್ಟರ್ ಅನಂತ ಕೃಷ್ಣ ಭಟ್ ಅವರು ಹೇಳಿದ ಹಾಗೆ ಇಂದು ನಾವು ಬಹಳ ಸಂತೋಷದಿಂದ ಈ ಮಂಗಳ ಸೇವಾ ಟ್ರಸ್ಟ್ನ 40ನೇ ಸಂವತ್ಸರದ ಅಂಗವಾಗಿ ಕೆಲವೊಂದು ಹಣ್ಣು ಹಂಪಲು ಗಿಡಗಳನ್ನು ಇಲ್ಲಿ ನೆಟ್ಟಿದ್ದೇವೆ. ನಮ್ಮ ಒಂದು ಆಶಯ ಏನೆಂದರೆ ಇನ್ನು 50ನೇ ವರ್ಷ ಈ ಒಂದು ಟ್ರಸ್ಟ್ ತುಂಬುವ ಸಂದರ್ಭದಲ್ಲಿ ಇಲ್ಲಿಗೆ ಸನ್ಮಾನ ರೂಪದಲ್ಲಿ ಕೊಡುವಂತಹ ಹಣ್ಣು ಹಂಪಲು ಬಹುಶಃ ಇಲ್ಲಿಂದಲೇ ಆಗಲಿ ಎಂಬ ಒಂದು ಆಶಯದಿಂದ ಅದನ್ನು ನಟ್ಟಿದ್ದೇವೆ. ಖಂಡಿತವಾಗಿಯೂ ಅದರಲ್ಲಿ ಬಹಳ ಹಣ್ಣು ಹಂಪಲುಗಳು ಆಗಿ ಮಕ್ಕಳಿಗೂ ಇಲ್ಲಿ ಉಪಯೋಗವಾಗಲಿ ಹಾಗೂ ಇಲ್ಲಿ ನಡೆಯುವ ಸೇವಾ ಚಟುವಟಿಕೆಗಳಿಗೂ ಉಪಯೋಗವಾಗಲಿ ಎಂದು ನನ್ನ ಹಾರೈಕೆ. ಅದೇ ರೀತಿ ನಾಳೆ ಯೋಗ ದಿನಾಚರಣೆ, ನಾವು ಲಯನ್ಸ್ ಬಾಂಧವರು ಅದಕ್ಕೂ ಕೂಡ ನಾವು ಅವರೊಡನೆ ನಾವು ಭಾಗವಹಿಸ್ತಾ ಇದ್ದೇವೆ. ತಮ್ಮೆಲ್ಲರನ್ನು ನಾನು ಈ ಒಂದು ಯೋಗ ದಿನಾಚರಣೆಗೆ ಕೂಡ ಆಹ್ವಾನಿಸ್ತಾ ಇದ್ದೇನೆ. ನಾಳೆ ಸಂಜೆ 5 ಗಂಟೆ ಹೊತ್ತಿಗೆ ಇಲ್ಲಿ ಯೋಗ ಕಲಿಸಲಿಕ್ಕೆ ಒಬ್ಬರು ಬರ್ತಾ ಇದ್ದಾರೆ. ಅವರ ಜೊತೆ ನಾವೆಲ್ಲರೂ ಒಟ್ಟಿಗೆ ಯೋಗ ದಿನಾಚರಣೆಯನ್ನು, ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸೋಣ. ಅದೇ ರೀತಿ ಶನಿವಾರ ದಿವಸ ನಾವು ಮೆಡಿಕಲ್ ಕ್ಯಾಂಪ್, ವಿಶ್ವಾಸ್ ಮೆಡಿಕಲ್ಸ್ ಅವರ ಜೊತೆ ಸೇರಿ ನಾವು ಮಾಡ್ತಾ ಇದ್ದೇವೆ. ಬೆಳಿಗ್ಗಿನಿಂದ ಮಧ್ಯಾಹ್ನ ತನಕ ಮೆಡಿಕಲ್ ಕ್ಯಾಂಪ್ ಇಲ್ಲಿ ನಡೆಯುವುದಿದೆ. ಅದರಲ್ಲೂ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಜನ್ಮ ಶತಾಬ್ದಿ PM ಶೆಣೆ ಅವರ ಅವರೇನೋ ಒಂದು ಆಶಯ ಇಟ್ಟು ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಅದೇ ರೀತಿ ಅವರ ಆಶೀರ್ವಾದದಿಂದ ಈ ಮಂಗಳ ಸೇವಾ ಟ್ರಸ್ಟ್ ಬಾಲ ಸಂರಕ್ಷಣಾ ಕೇಂದ್ರ 40 ಸಂವತ್ಸರಗಳನ್ನು ತುಂಬಿದೆ. ಈ ಉಚಿತವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ಸಂಸ್ಕಾರ ಕೊಡುವಂತಹ ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ. 50 ವರ್ಷ ತುಂಬಿ ನಾವೆಲ್ಲರೂ ಆ ಒಂದು ಕಾರ್ಯಕ್ರಮದಲ್ಲೂ ಭಾಗವಹಿಸೋಣ ಎಂದು ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಅಧ್ಯಕ್ಷರಾಗಿ ಆಗಮಿಸಿದ ಲಯನ್ ನಾರಾಯಣ ಲಯನ್ಸ್ ಕ್ಲಬ್ ಚೋಟಾ ಮಂಗಳೂರು ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಂದ್ಸಲ ನನಗೆ ಅವರ ಹತ್ತಿರ ಕೂತ್ಕೊಳಿಸಿ ಮಾತನಾಡ್ತಾ ಇರುವಾಗ ಅವರ ಆಫೀಸ್ನಲ್ಲೊಂದು ಪಾರ್ಸೆಲ್ ಬಂತು. ಇವರು ಕರೆದು ಕೇಳಿದ್ರು, ಎಂಥ ಪಾರ್ಸೆಲ್? ಆ ಹುಡುಗ ಹೇಳಿದೆ, ನಾನು ಪಾರ್ಸೆಲ್ ಇಟ್ಟು ಹೋಗುವಾಗ ತಪ್ಪಿ ಹೋಯಿತು, ನಾನು ಆವಾಗಲೇ ಪಾರ್ಸೆಲ್ ಇಟ್ಟು ಹೋಗಿದ್ದೆ, ಆ ಪಾರ್ಸೆಲ್ ರಿಟರ್ನ್ ತೆಗೆದು ಇದು ಇಡ್ಲಿಕ್ಕೆ ಬಂದಿದ್ದೇವೆ. ಇವರು ಅದಕ್ಕೆ ಒಪ್ಪಿರಲಿಲ್ಲ. ಇವರು ಹೇಳಿದ್ರೆ ನನಗೆ ಪಾರ್ಸೆಲ್ ಬಿಚ್ಚಿ ನೋಡಬೇಕು, ನಿಮಗೆ ಆವಾಗ ಸಿಗ್ನೇಚರ್ ಹಾಕಿ ಕೊಟ್ಟ ಕಾಗದ ನೋಡಬೇಕು. ನಿಜವಾಗಿ ಅವ್ರು ನೋಡಿದ್ರೆ ಕರೆಕ್ಟ್ ಸಬ್ಜೆಕ್ಟ್ ಅದು ಬಿಚ್ಚಿ ನೋಡುವಾಗ ಅದು ತುಂಬ ಸಾಮಾನಿಲ್ಲ. ಬಟ್ ಆ ಹುಡುಗ ಮೊದಲೇ ಬಂದು ಒಂದು ಪಾರ್ಸೆಲ್ ಇಟ್ಟು ಸಿಗ್ನೇಚರ್ ತಗೊಂಡು ಹೋಗಿದ್ದ. ಆಗ ಅವ್ರು ಹೇಳಿದರು, ಎಷ್ಟು ಬೇಗ ಒಂದು 10 ನಿಮಿಷದೊಳಗೆ ಎಷ್ಟು ಕದಿಲಿಕ್ಕೆ ನೋಡ್ತಾರೆ ನೋಡಿ. ನಿಜವಾಗಿ ಅವರು ಚೆಕ್ ಮಾಡಿದ್ದು ಬಹಳ ಕರೆಕ್ಟ್. ನಮಗೆ ಅಷ್ಟು ಬುದ್ಧಿವಂತಿಕೆ ಇಲ್ಲ. ಅದೇ ರೀತಿ ನಾವಿಬ್ಬರು ಒಂದು 5 ವರ್ಷ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೆವು. ಅಲ್ಲೊಂದು ರಥ ಇತ್ತು. ಆ ರಥ ತೆಗಿಬೇಕಿದ್ರೆ ಅದಕ್ಕೆ ಪ್ರತ್ಯೇಕ ಒಂದು ಜನ ಉಂಟು. ಅವರ ಬಂದರೆ ಮಾತ್ರ ರಥ ಅಲ್ಲಾಡಿಸ್ಲಿಕ್ಕೆ ಆಗೋದು.
ಬಟ್ ಆ ಸಮಯದಲ್ಲಿ ಅವ್ರು ಹೇಳಿದ್ರು ನಾವು ರಥದ ಕೆಲಸಕ್ಕೆ ಬರಲಿಕ್ಕೆ ತಯಾರಿಲ್ಲ. ಬಟ್ ನಮ್ಮ ಶೆಣೈ ಮಾಮ ಕೂಡಲೇ ಅವರ ಕಾಚೆ ಉಂಟು, ಆ ಕಾಚೆಗೆ ಎಳೆದ್ರು, ಇಲ್ಲಿ ಕಟ್ಟಿ ನಮ್ಮನ್ನೆಲ್ಲರೂ ಕರೆದ್ರು. ನಮಗೆ ಆಗ್ತದೆ ಇಲ್ಲೋ ನೋಡೋ. ನಿಜವಾಗಿ ಅವರ ಧೈರ್ಯ ನೋಡುವಾಗ ನಮಗೂ ಒಂದು ಧೈರ್ಯ ಉಂಟು. ನಾವೆಲ್ಲರೂ ಕೂಡ ರಥ ಅಲ್ಲಾಡಿಸಿದೆವು. ನಿಜವಾಗಿ ಅದು ಹೇಗೆ ನಿಲ್ಲಬೇಕ ಅದೇ ಸ್ಥಾನದಲ್ಲಿ ಒಂದೇ ಒಂದು ತ್ರಾಸ ಇಲ್ಲದೆ ಅದು ಹೋಗಿ ನಿಂತು. ಅದು ದೇವರ ಅನುಗ್ರಹ ಇರ್ಬೋದು, ಬಟ್ ಅವರ ಕೊಟ್ಟ ಧೈರ್ಯದಿಂದ ಅದು ನೋಡುವಾಗ ಆ ಕೆಲಸ ಮಾಡೋರು ತುಂಬ ಹೆದರಿಕೆ ಆಯಿತು. ಈ ಹುಡುಗರು ಸುಮ್ಮನೆ ಅಲ್ಲ, ಇವರು ರಥ ಕೂಡ ಮುಂದೆ ತಂದು ನಿಲ್ಲಿಸಿದ್ದಾರೆ. ಆಗ ಅವರೆಲ್ಲ ಮಾಪಲ್ಲಿ ಹೇಳಿ ಬಂದರು, ಮತ್ತು ಅದೇ ಕೆಲಸ ಅವರನ್ನೇ ಮಾಡಿದರು. ಅವರ ಧೈರ್ಯ ಕೊಡದೇ ಇದ್ದರೆ ನಾವು ಆ ರಥದ ಕೆಲಸಕ್ಕೆ ಕೈ ಹಾಕೋದಿಲ್ಲ ಇತ್ತು. ಅದೇ ರೀತಿ ನಮ್ಮ ಆ ಸಂಸ್ಥೆಯಲ್ಲಿ ಒಂದು ಸಣ್ಣ ಪ್ರಶ್ನೆ ಇತ್ತು. 2 ಟ್ವಿನ್ ಹೌಸ್, ಆ ಎರಡಕ್ಕೆ 2 ಅಂಗಳ ಉಂಟು. ಒಂದು ಅಂಗಳದಲ್ಲಿ ನೀರು ತೆಗಿಲಿಕ್ಕಿರೋ ಬಾವಿ ಉಂಟು. ಇಬ್ಬರಿಗೂ ಬಾವಿ ಒಂದೇ, ಬಟ್ ಒಂದೇ ರೀತಿ ಡಿಸೈನ್ದ ಮನೆ, ಒಂದೇ ರೀತಿಯ ಬಾಡಿಗೆ. ಯಾವಾಗ ನೋಡಿದರೆ ಅವರೊಳಗೊಂದು ಜಗಳ ನಿಲ್ಲುವುದೇ ಇಲ್ಲ. ಇವರು ಏನಿಲ್ಲ, ಒಂದೇ ಒಂದು ಮಾತು, ಆ ಮನೆ ನೀವು ತಗೊಳ್ಳಿ, ಈ ಮನೆ ನೀವು ತಗೊಳ್ಳಿ. ತಿಳಿತಲ್ಲ, ನನಗೆ ಕನ್ನಡ ಅಷ್ಟು ಕರೆಕ್ಟ್ ಅಲ್ಲ, ನಾನು ಕೇರಳದಿಂದ ಬಂದಿರೋದು. ಹಳೆಯದು ಕನ್ನಡವನ್ನು ಕಲ್ತದ್ದು ಅಷ್ಟೇ, ನಾನು ಮಾತಾಡೋದೆಲ್ಲ ಮಲಯಾಳವೇ. ಏನೋ ಈ ಒಂದು ಸಂದರ್ಭ ಅವರ ತೀಕ್ಷ್ಣತೆನ ಹೇಳಿ ಅವರ ಒಟ್ಟಿಗೆ ಒಂದೇ ಒಂದು ನಿಮಿಷ ಅವರ ಜಡ್ಜ್ಮೆಂಟ್, ನೀವು ಆ ಮನೆ ಈಚೆ ಕೊಟ್ಟುಬಿಡಿ, ಈ ಮನೆ ಆಚೆ ಕೊಟ್ಟುಬಿಡಿ, ಅದು ಆಚೆ ಈಚೆ ಟ್ರಾನ್ಸ್ಫರ್ ಮಾಡುವಾಗ ಸಾಮಾನೆಲ್ಲ ಇಟ್ಟುಕೊಳ್ಳೋ ಕೂಲಿ ನಾವು ಕೊಡ್ತೇವೆ. ಆಗ ಮತ್ತು ಆ ಜಗಳ ಮಾಡೋ ಜನ ಹೇಳಿದ್ರೆ ನಮಗೆ ಬೇಡ, ಆಗ ಅವರಿಗೆ ಬಾವಿ ಸ್ವಲ್ಪ ದೂರ ಆಗ್ತದೆ. ಆಗ ಜಗಳ ಮಾಡಲಿಕ್ಕೆ ಏನೂ ನೆಪ ಸಾಕು ಅವರಿಗೆ. ಬಟ್ ಇವರ ಜಡ್ಜ್ಮೆಂಟ್ನಿಂದ ಅವರು ಭಾಳ ಇದಾಯ್ತು ಅವರಿಗೆ. ಮತ್ತು ಅವರು ಮಾಪೇರಿ ಬರೆದು ಕೊಟ್ಟರು, ನಮ್ಗೆ ಅದೇ ಮನೆ ಸಾಕು, ನಾವು ಒಳ್ಳೆ ಚಂದದಲ್ಲಿ ಅಲ್ಲೇ ನಿಂತ್ಕೊಳ್ತೇವೆ. ಹಾಗೆ ಅವರು ಒಳ್ಳೆ ಇದರಲ್ಲಿ ಇದ್ದರು. ಅದು ತುಂಬ ಅನುಭವ ನನಗೆ ಅವ್ರ ಹತ್ರ ಸಿಕ್ಕಿದೆ. ನಿಜವಾಗಿ ನಾನು ಆವಾಗ ಹೇಳಿದಾಗೆ ಗುರು ಮತ್ತು ಶಿಷ್ಯ ಅವರು ಎಲ್ಲಿ ಕಂಡರೂ ನನಗೆ ಕರೀತಾರೆ, ಅವರ ಹತ್ತಿರ ಕೂತ್ಕೊಳಿಸ್ತಾರೆ, ಒಂದು 15 ನಿಮಿಷ ಮಾತಾಡ್ತಾರೆ. 15 ನಿಮಿಷ ಬೆಸ್ಟ್ ಒಂದು ಅಡ್ವೈಸ್ ನನಗೆ ಅವರು ಕೊಡ್ತಾಯಿದ್ರು. ನಿಜವಾಗಿ ಭಾಳ ಇದಾಗಿ ನನ್ನ ಹತ್ರ ಅಷ್ಟು ಸ್ನೇಹ ಇತ್ತು ಅವರಿಗೆ, ಅವರನ್ನು ಮರೀಲಿಕ್ಕೆ ನನಗೆ ಸಾಧ್ಯವೇ ಇಲ್ಲ. ಹಾಗೆ ಇವತ್ತಿನ ಈ ಸಂದರ್ಭದಲ್ಲಿ ಲಕ್ಷ್ಮಣ ಶೆಣೈಗೂ ನನಗೂ ಹಾಗೆ ಒಂದು ಸಂಬಂಧ ಉಂಟು. ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.